ಜಗತ್ತಿಗೆ ಹಿತವನ್ನು ಬಯಸುವ ಇಂದ್ರ ದೇವಸಭೆಯಲ್ಲಿ ಆಗುವಂತಹ ಜಿಜ್ಞಾಸೆಯೋ ಅಥವಾ ವಿಮರ್ಶೆಯೋ ಅಥವಾ ಸಂವಾದವೋ ಯಾವುದೇ ಇರಲಿ ಜಗತ್ತಿನನ್ನು ಕಿವಿ ಕೊಡ್ತದೆ. ಹೌದು, ಅದಕ್ಕೆ ಆದರ್ಶ. ಅದು ಆದರ್ಶ, ದರ್ಪಣಾದರ್ಶ. ದೇವಸಭೆಯಲ್ಲಿ ಏನು ನಡೆದಿದೆ ಆ ಕಾರಣದಿಂದ ಯಾವುದೇ ವಿಚಾರ ಇರಲಿ ನಾವು ಮಥನ ಮಾಡಬೇಕು. ಮೊಸರಿನಿಂದ ಕೈ ಹಾಕಿ ತಕ್ಷಣ ಬೆಂಡೆ ತೆಗಿಲಿಕ್ಕಾಗ್ತದ? ಇಲ್ಲ, ಮಥಿಸಬೇಕು. ಮಥಿಸುವ ಮೂಲಕವಾಗಿ ನವನೀತವನ್ನು ತೆಗಿಲಿಕ್ಕಾಗ್ತದೆ. ಯಾವುದೇ ಧರ್ಮ ಜಿಜ್ಞಾಸೆಯ ಇದಮಿತ್ತಮ ತೀರ್ಮಾನ ಕೊಡುವಾಗ ಸಾಕಷ್ಟು ನಾವು ಗಂಧವನ್ನು ಅರೆದರೆ ಅಲ್ವ ಪರಿಮಳ ಬರುವುದು. ಗಂಧದ ಕೊರಡನ್ನು ತಿಕ್ಕಿದ್ರೆ ಆಗ್ತದ? ಆಗುದಿಲ್ಲ, ಪರಿಮಳ ಬರುವುದಿಲ್ಲ, ಅವರ ಮೈಯ ಚರ್ಮ ಸಿಟ್ಟು ಹೋಗ್ತದೆ. ಆ ಕಾರಣದಿಂದ ದೇವಸಭೆಯಲ್ಲಿ ನಾವು ಆಡುವಾಗ ಇದು ಜಗತ್ತಿಗೆ ಆದರ್ಶ ಆದ ಕಾರಣ ಸಾಕಷ್ಟು ವಿವೇಕ ವಿಮರ್ಶೆ ಆಗಬೇಕು. ವಸಿಷ್ಠರೊಂದು ಗಟ್ಟಿ ಉತ್ತರ ಕೊಟ್ಟರು ಮಾತ್ರ ಆಳು ಸಂತೋಷ. ಅನೇಕ ಸಲ ಗಟ್ಟಿ ಆದ್ರೆ ಇಲ್ಲಿ ವಿನಿಯೋಗಕ್ಕೆ ಬರುವುದಿಲ್ಲ. ಹೌದು, ಜೀವನ ಅಂದ್ರೆ ಎಂಬ ಶಬ್ದಕ್ಕೆ ಅರ್ಥ ನೀರು. ಅದು ಗಟ್ಟಿ ಆದ್ರೆ ಬಾಯಾರಿಕೆಗೆ ಆಗ್ತದೆ ನೀರು, ಅದು ಮಂಜುಗಟ್ಟೆ ಆಗ್ತದೆ. ಬಾಯಾರಿಕೆಗೆ ನೀರೇ ಮಾಡಬೇಕು ನಾವು. ಆ ಕಾರಣದಿಂದ ಸುಧರ್ಮ ಈ ಸಭೆಯ ಹೆಸರು. ಹಾಗಾದ್ರೆ ಧರ್ಮ ನಿರ್ಣಯ ಆಗಬೇಕಾದ್ದು ಮಾತ್ರ ಅಲ್ಲ, ಇಲ್ಲಿ ನಿರ್ಣಯ ಆದದ್ದು ಧರ್ಮ ಆಗಬೇಕಾದ್ದು ಮುಖ್ಯ. ಧರ್ಮಪರವಾದ ನಿರ್ಣಯ, ಧರ್ಮಪರವಾದ, ಅದು ಸತ್ಯನಿಷ್ಠವಾಗಿರ್ಬೇಕು. ಹೌದಾ? ಸತ್ಯ ಮತ್ತು ಧರ್ಮ ಒಂದು ನಾಣ್ಯದೆರಡು ಮುಖ ಅಲ್ವಾ? ಆ ಕಾರಣದಿಂದ ಇಂದ್ರ ಸಭಾಧ್ಯಕ್ಷನಾದಂತಹ ನಿನ್ನಲ್ಲಿ ಅನುಮತಿಯನ್ನು ಕೇಳಿ ವಸಿಷ್ಠರ ಆಡಿದಂತಹ ಮಾತಿನಲ್ಲಿ ಹರಿಶ್ಚಂದ್ರ ಸತ್ಯವಂತ ಒಳ್ಳೆ ಮಾತಾಡಿದ್ದಾರೆ. ಚೆನ್ನಾಗಿಯೂ ಉಂಟು ಆ ವಿಷಯ. ಎಲ್ಲರೂ ಮೆಚ್ಚು ತಲೆದೂಗಿದ್ದಾರೆ. ಹೌದೌದು. ಆದರೆ ಸತ್ಯವಂತ ಹರಿಶ್ಚಂದ್ರ ಎಂಬ ಆರೋಪದಲ್ಲಿ ನನ್ನದು ವಿಮರ್ಶೆ ಉಂಟು. ಹಾಗಾದ್ರೆ ಈಗ ಅವರ ಆ ವಿಷಯ ತಪ್ಪು ಅಂತ ನಾನು ಹೇಳಿದ್ದಲ್ಲ, ಆ ವಿಷಯಕ್ಕೆ ವ್ಯಕ್ತಿ ಹರಿಶ್ಚಂದ್ರನೋ ಅದನ್ನು ಅನುಮೋದಿಸುವುದಕ್ಕಾಗಿ ನೀವು ಅನುಮೋದಿಸುವುದಕ್ಕೆ ನಾನು ಎದ್ದು ಕುಣಿಬೇಕಾ? ಅಲ್ಲಿಂದ ಹೇಳುದು ಸರಿ ಉಂಟದು. ಆ ಕಾರಣದಿಂದ ಅದರಲ್ಲಿ ನನ್ನ ಅಭಿಪ್ರಾಯ ಸ್ವಲ್ಪ ವಿಮರ್ಶೆ ಉಂಟು. ನನ್ನಲ್ಲಿ ಅಲ್ಲ, ಸಭಾಧ್ಯಕ್ಷನಾದ ಕಾರಣ ನಿನ್ನಂತ ಹೇಳದೆ ನಾನು ನಿನ್ನ ಸಭೆಯಲ್ಲಿ ಮಾತಾಡಲಿಕ್ಕೆ ನಿಂತರೆ ನೀ ಎದ್ದು ಹೋದರೆ ಸಭಾ ವಿಸರ್ಜನೆ ಮಾಡಿ ಬರುವ ಪರ್ಯಾಯವಾಗಿ ಈಗ ನಿಮ್ಮ ಸಂವಾದ ಮುಗಿಯವರೆಗೆ ನಾನು ಇಲ್ಲೇ ಇರಬೇಕು ಅಂತ ಹೇಳಿದಾಗ ಅದು ಯಾಕಂದ್ರೆ ಸುಧರ್ಮ ಅವನಿಗೆ ನಿರ್ಣಯ ಮಾಡೋದು ಇಂದ್ರನೇ. ಹೌದಾ? ಆ ಕಾರಣದಿಂದ ವಸಿಷ್ಠರಲ್ಲಿ ಹೌದೌದು ನನಗೆ ಯಾವಾಗಲೂ ಹಾಗೆ ನಾವು ಮಾತಾಡ್ಲಿಕ್ಕೆ ತೊಡಗಿದ್ದೇ ನಾನು. ಹೌದಾ? ಅದು ವಸಿಷ್ಠರ ಆಶ್ರಮದಿಂದ. ಎಲ್ಲಿ ವಸಿಷ್ಠರಿದ್ದಾರೋ ಅಲ್ಲಿ ವಸಿಷ್ಠರ ಆಡಿದ್ರೆ ನನಗೊಂದು ಎರಡು ಮಾತಾಡಬೇಕು ಅಂತ ಕಾಣು ಅಷ್ಟೇ, ಬೇರೆ ಏನಿಲ್ಲ. ಆ ಕಾರಣದಿಂದ ಹಾಗಂತ ಬಹಳ ದೀರ್ಘ ನಾವು ಮಾತಾಡುವುದು ಇಲ್ಲ. ಸತ್ಯದ ನಿಷ್ಕರ್ಷ ಆಗಬೇಕಾದ ಮುಖ್ಯ. ಸಮಾಧಾನ ಆಯಿತು. ನೀವು ವಸಿಷ್ಠರಲ್ಲಿ ಮಾತನಾಡಿದುದರ ಫಲವನ್ನು ಪರೋಕ್ಷವಾಗಿ ಪರ್ಯಾಯವಾಗಿ ಇಂದ್ರನು ಅನುಭವಿಸಬೇಕಾಗಿ ಬಂದಿದೆ. ಇಂದ್ರ ಅನುಭವಿಸಿದ್ರೆ ಜಗತ್ತಿಗೆ ಸಂದೇಶ, ಜಗತ್ತಿಗೆ ಸಂದೇಶ ಇರಬಹುದು. ಹೌದೌದು. ಆದ್ರೆ ಸಂತ್ರಸ್ತ ನಾನಾಗಿದ್ದೆ ಅಂತ ಹೌದೌದು ಹೌದೌದು ಗೊತ್ತಾಯ್ತು. ಇಲ್ಲಿ ಸಂತ್ರಸ್ತನನ್ನಾಗಿಸುವುದಿಲ್ಲ ಮತ್ತು ಬಹಳ ಸಭಾ ವಿಸರ್ಜನೆ ಮಾಡಿ ಹೋಗುವಾಗ ಹೋಗುದಿಲ್ಲ. ಸಭಾ ಮರ್ಯಾದೆ ಬಿಟ್ಟು ಇಂದ್ರನ ಆಟವೇ ಅಲ್ವಾ? ಆ ಕಾರಣದಿಂದ ಇಂದ್ರ ನೀನು ಸಮಾನಿಸಿದ ಉಪವಿಷ್ಟ ಬ್ರಹ್ಮ ಋಷಿಗಳೇ ವಿಧಿ ಆದರೆ ಹರಿಶ್ಚಂದ್ರನ ಕುರಿತಾಗಿ ತಾವು ಆರೋಪ ಮಾಡಿದ್ರಿ. ಆ ವಿಷಯಕವಾಗಿ 100 ಸುಳ್ಳು ಹೇಳಬೇಕಾಗಿಲ್ಲ. ಒಬ್ಬ ಸುಳ್ಳುಗಾರನಾಗಬೇಕಿದ್ರೆ ಬೇಡ, ಒಂದು ಸುಳ್ಳು ಹೇಳಿದ್ರೆ ಸಾಕು. ಒಬ್ಬ ಸತ್ಯವನ್ನೇ ಹೇಳ್ತಾನೆ ಅಂತ 100 ಸಲ ಹೇಳ್ತಾನೆ. 100 ಸುಳ್ಳು ಹೇಳುವ ಅಪಾಯ ಅಲ್ಲ, ಒಂದು ಸುಳ್ಳು ಹೇಳುವ ಅಪಾಯ. ಯಾಕೆ ಅಪಾಯ? ಯಾಕೆ?
ಆ 100ರ ಮಧ್ಯೆ ಒಂದು ಸುಳ್ಳವ ಎಲ್ಲಿ ಹೇಳ್ತಾನೆ ಅಂತ ನಾವು ಹೇಗೆ ಕಾಯುವುದು? ಅದಷ್ಟೇ ಅಲ್ವೋ? ಸತ್ಯ 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 ಅಂತ ಶಬ್ದವನ್ನೇ ಹೇಳುವುದು ಸತ್ಯ ಅಲ್ಲಲ್ಲ. 100 ಸುಳ್ಳಿನ ಮಧ್ಯೆ ಒಂದು ಸತ್ಯ ಹೇಳುವುದು ಅಪಾಯವೇ? ಅದು ಅಪಾಯವೇ. ಹೌದು. ಅದು ಸತ್ಯವನ್ನು ಅವನೇ ಅವ ಸುಳ್ಳು ಹೇಳಿದ್ರು ಸತ್ಯ ಹೇಳಿದ್ರು ನಾವು ಸುಳ್ಳು ಅಂತಲೇ ಸುಳ್ಳು ಅಂತಲೇ ಭಾವಿಸ್ತಾರೆ. ಸತ್ಯ ಸತ್ಯ ಅಂತ 100 ಬಾರಿ ಹೇಳುವುದು ಸತ್ಯವಲ್ಲ. ಒಂದು ಆಡುವುದಕ್ಕೆ ಸತ್ಯ, ಅನುಷ್ಠಾನಕ್ಕೆ ಧರ್ಮ, ಆರಾಧನೆಗೆ ದೇವರು. ಸರಿ, ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ. ನಾನು ಹೇಳುವುದೆಲ್ಲವೂ ಸತ್ಯವಾಗಿರುತ್ತದೆ, ಅದು ಅಪಾಯ. ನಾನು ಹೇಳುವುದೆಲ್ಲವೂ ಸತ್ಯವಾಗಿರುತ್ತದೆ ಎನ್ನುವುದು ಅಪಾಯ. ವಸಿಷ್ಠರೇ, ಹರಿಶ್ಚಂದ್ರನ ವಿಷಯಕವಾಗಿ ಹರಿಶ್ಚಂದ್ರನ ಪಿತೃಮಹಾಶಯ ತ್ರಿಶಂಕು ಅವ ನನ್ನ ಕರಕಮಲ ಸಂಜಾತ. ಅವನ ಹೆಸರು ಹೇಳುವಾಗ ನನಗೆ ರೋಮರಾಜ್ಯಗಳು ನಿಮಗೆ ನಿಲ್ತದೆ. ಅದೊಂದು ವಾಡಿಕೆಯಾಗಿ ಹೋಗಿದೆ. ಸತ್ಯವೃತ ತ್ರಿಶಂಕುವಾದ, ತ್ರಿಶಂಕು ಸತ್ಯವೃತನಾದ. ಆ ಬಗ್ಗೆ ನಾನು ಬಹಳ ವ್ಯಾಖ್ಯಾನಿಸುವುದಿಲ್ಲ. ನಮಗೆ ಹರಿಶ್ಚಂದ್ರ ಸತ್ಯವಂತ ಎನ್ನುವುದರಲ್ಲಿರುವಂತಹದ್ದು. ಬಹಳ ಪ್ರಕರಣಗಳನ್ನು ಹೇಳುವುದು ಬೇಡ. ಮಕ್ಕಳಿಲ್ಲ ಅಂತ ತಮ್ಮ ನಿರ್ದೇಶನದಲ್ಲಿ, ತಮ್ಮ ಅನುಗ್ರಹದಲ್ಲಿ ವರುಣನನ್ನು ಪ್ರಾರ್ಥನೆ ಮಾಡಿ ಪ್ರಸನ್ನೀಕರಿಸಿದ. ವರುಣನನ್ನೇ ತಾವು ಸೂಚಿಸುವುದಕ್ಕೆ ಪಿತೃಸ್ಥಾನದಲ್ಲಿ ತಮಗೆ ವರುಣ ಒಳ್ಳೆಯದು. ವರುಣನೇ ಪ್ರತ್ಯಕ್ಷನಾಗಿ ನನಗೆ ಏನನ್ನು ಕೊಡುತ್ತೆ ನೀನು? ಹುಟ್ಟಿದ ಮಗನನ್ನೇ ಕೊಡ್ತೇನೆ ಅಥವಾ ಹುಟ್ಟಿದ ಶಿಶುವನ್ನು ಕೊಡ್ತೇನೆ. ಫಲಾನುಭವಿಯಾದಂತಹ ವರುಣ ಬಂದಲ್ಲ. ಮಗು ಹುಟ್ಟಿದಾಗ ಹಲ್ಲು ಬೀಳಲಿಲ್ಲ, ಹಲ್ಲು ಹುಟ್ಟಲಿಲ್ಲ ಅಂತ ಹಲ್ಲು ಹುಟ್ಟಲಿಲ್ಲ, ಹಲ್ಲು ಬೀಳಲಿಲ್ಲ, ಉಪನಯನ ಸಂಸ್ಕಾರ ಆಗಲಿಲ್ಲ. 2-3 ಸಲ ವರುಣದೇವರು ಬಂದು ಕವಚ ತೊಡುವಂತೆ ಆಗಲಿಲ್ಲ ಅಲ್ವಾ? ಧನುರ್ಬಾಣ ಧರಿಸಲಿಕ್ಕೆ ಅವನಿಗೆ ಪಕ್ವತೆ ಬರಲಿಲ್ಲ. ಹಾಗಾದ್ರೆ ಫಲಾನುಭವಿಯೇ ಬಂದು ಕೇಳುವಾಗ ಅವಾಗ ಶಾಸ್ತ್ರ ಹೇಳಲಿಕ್ಕಿಲ್ಲ. ಯಾಕೆ? ವರುಣನಿಗೆ ಶಾಸ್ತ್ರ ಗೊತ್ತಿಲ್ವೋ? ಫಲಾನುಭವಿ ವರುಣ ದೇವತೆ, ಅವನೇ ಬಂದು ತನಗೆ ಬಲಿಪಶು ಯಾರಾಗಬೇಕು ಅವನೇ ವಿನಂತಿ ಮಾಡಿಕೊಂಡಾಗ ನಾನು ಹೇಳುವುದು ಈ ಶಾಸ್ತ್ರವನ್ನಿಟ್ಟುಕೊಂಡು ಅಥವಾ ಕಾರಣವನ್ನು ಹೇಳಿಕೊಂಡು ಅದು 3 ಸಲ ಮುಂದೆ ಹಾಕಿದ. ವರುಣನಿಗೆ ಸಿಟ್ಟು ಬಂತು. ಅದರ ಫಲವಾಗಿ ಜಲೋದರ ರೋಗ ಹರಿಶ್ಚಂದ್ರನಿಗೆ ಬಂತು. ಸರಿ, ಹಾಗಾದ್ರೆ ಏನು ಮಾಡೋದು? ಇದರಿಂದ ಗೊತ್ತಾಯಿತು ರೋಹಿತಾಶ್ವನಿಗೆ ನಾನಂತೂ ಬಲಿಯಾಗುತ್ತೇನೆ. ಅಜೀಗರ್ತನಲ್ಲಿಗೆ ಹೋದನಂತೆ. ಅಲ್ಲಿಯೂ ಹಾಗೆ ಪ್ರಥಮ ಪುತ್ರನನ್ನು ಕೊಟ್ಟಲಿಲ್ಲ, ಕೊನೆಯವನ ಕೊಂಡಾಟದವನನ್ನು ಕೊಟ್ಟಲಿಲ್ಲ. ಮಧ್ಯಮ ಪುತ್ರ ಶುನಶೇಪ ನಾಮಕ. ವಸಿಷ್ಠರೇ, ಇಂದ್ರ ಕೇಳಿದ ಪ್ರಶ್ನೆಯಲ್ಲಿ ಪ್ರತಿದಿನದಿ ಸತ್ಯವನ್ನೇ ಆಡುವವ, ಏಕಪತ್ನಿ ವೃತ್ತಸ್ಥ ಮತ್ತು ದಾನ ಧರ್ಮಾದಿಗಳಲ್ಲಿ ನಿತ್ಯ ವ್ಯಸನನಾಗಿ ಉಳ್ಳವ, ಆಸಕ್ತನಾಗಿ ಉಳ್ಳವ ಯಾರು? 3 ಪ್ರಧಾನ ಪ್ರಶ್ನೆಗಳು. ಹರಿಶ್ಚಂದ್ರನ ರಾಜ್ಯ ಸಂತೃಪ್ತಿ ಅಂತಾದ್ರೆ, ಸಪ್ತದ್ವೀಪದಿಂದ ಪರಿವೇಷ್ಟಿತವಾದಂತಹ ಚಕ್ರವರ್ತಿ ಅಂತಾದ್ರೆ, ಒಂದು ಮಗನನ್ನು ಮಾರುವ ಬಡತನ ಇರುವುದೇ ಅವನ ಆಡಳಿತಕ್ಕೆ ಕೊರತೆ. ಮಗನನ್ನು ಮಾರುವ ಬಡತನ ಒಬ್ಬ ಬ್ರಾಹ್ಮಣನಿಗೆ ಅಲ್ಲಿ ಉಂಟು ಅಂತಾದ್ರೆ, ಹರಿಶ್ಚಂದ್ರನ ಆಡಳಿತದಲ್ಲಿ ಎಷ್ಟು ದಾನ ಧರ್ಮಾದಿಗಳು ಉಂಟು? ಆ ವರ್ಗಕ್ಕೆ ಹಾಗಾದ್ರೆ ದಾನ ಸಿಗುವುದಿಲ್ವೋ? ಧರ್ಮ ಇಲ್ವೋ? ಹಾಗಾದ್ರೆ ಪ್ರಜಾವತ್ಸರನಾಗಿ ನಾವಿಷ್ಣು ಪೃಥ್ವೀಪತಿ ರಾಜಕಾಲಸ್ಯ ಕಾರಣವು ಇದನ್ನೇ ನಾವು ಯೋಚಿಸಿದ್ರೆ ಹಾಗಾದ್ರೆ ಅಜೀಗರ್ತ ಯಾಕಷ್ಟು ಬಡವನಾದ? ಹರಿಶ್ಚಂದ್ರನಿಂದ ಒಬ್ಬ ರಾಜನಿಂದ ಫಲಾನುಭವಿಯಾಗಿ ಏನು ಸಂಪತ್ತು ಪಡಿಬೇಕೋ ಅದು ಅಲ್ಲಿಯವರೆಗೆ ತಲುಪಲಿಲ್ವೋ? ಒಂದು ಜಿಜ್ಞಾಸೆ ನನ್ನದಷ್ಟೇ. ಮಗನನ್ನು ಮಾರಿದ, ತಾವೇ ತಮ್ಮ ಸೂಚನೆಯಂತೆ ನರಮೇಧವಾದ ಕಾರಣ ನನ್ನನ್ನೇ ವರ್ಣ ಮಾಡಿದರು. ಹೌದು, ಯಾಕಂದ್ರೆ ತಾವದನ್ನು ಮಾಡುವುದಿಲ್ಲ, ನನ್ನದು ಆಕ್ಷೇಪ ಇಲ್ಲ, ತಾವದನ್ನು ಮಾಡುವುದಿಲ್ಲ ಅಂತ. ಆದರೆ ವರ್ಣ ಮಾಡಿದಂತಹ ಸಂದರ್ಭದಲ್ಲಿ ಶುನಶೇಪ ನನ್ನ ಹತ್ರ ಬಂದ. ಹೌದು, ಅಪ್ಪ 100 ಹಸುವಿಗೆ ಮಾರಿದ, ಯೂಪಸ್ತಂಭಕ್ಕೆ ಕಟ್ಲಿಕ್ಕೂ ತಕ್ಕೊಂಡ. ಹೌದಾ? ಬಡತನ ಅಷ್ಟಿತ್ತು, ಕಡಿಲಿಕ್ಕೂ ಅವನೇ ಹೋದ, ಕಡಿಲಿಕ್ಕೂ ಅವನೇ ಮತ್ತು ತಕ್ಕೊಂಡದ್ದೇ. ನಾನು ಹೇಳುದು ತನ್ನ ಮಗನನ್ನು ಕೊಡಬೇಕಾದದ್ದು ಪ್ರತ್ಯಾಮ್ನಾಯವೋ ಈ ಪ್ರಾಯಶ್ಚಿತ್ತಾದಿಗಳಿಗೆ. ಪ್ರಾಯಶ್ಚಿತ್ತ ಉಂಟು, ವೈದಿಕ ಧರ್ಮ, ಅದು ಪ್ರತ್ಯಾಮ್ನಾಯ ಉಂಟು. ವೈದಿಕ ಧರ್ಮ ಯಾವಾಗ ಪ್ರತ್ಯಾಮ್ನಾಯ? ಅನಿವಾರ್ಯ ಸಂದರ್ಭದಲ್ಲಿ ಪ್ರತ್ಯಾಮ್ನಾಯ. ಪ್ರಾಯಶ್ಚಿತ್ತ ಯಾವಾಗ? ಎಲ್ಲಿಯಾದ್ರೂ ಕಾರ್ಯಕ್ರಮದ ಮಧ್ಯೆ ಯಾವುದೋ ಅಪಚಾರ ನಡೆದ್ರೆ
ಕೃಚ್ಛ್ರ ತೆಗೆದಿಡುವುದು, ಪ್ರಾಯಶ್ಚಿತ್ತ ಮತ್ತೆ ಮಾಡಿಕೊಳ್ಳುವಂಥದ್ದು. ಪ್ರತ್ಯಾಮ್ನಾಯ ಉಂಟದು, ಅದು ಧಾನ್ಯದಲ್ಲಿ ಉಂಟು, ಬೇರೆ ಬೇರೆ ಹಿಟ್ಟಿನಿಂದ ಉಂಟು, ಪ್ರತ್ಯಾಮ್ನಾಯ ಉಂಟು. ಇಲ್ಲಿ ರೋಹಿತಾಶ್ವ ಇರುವಾಗ ಪ್ರತ್ಯಾಮ್ನಾಯ ಬೇಕಿತ್ತು, ನನ್ನ ಜಿಜ್ಞಾಸೆ ಇರುವಂಥದ್ದು. ಹಾಗಾದ್ರೆ ಒಂದು ಸ್ವಾರ್ಥ ಹರಿಶ್ಚಂದ್ರನಲ್ಲಿ ಕಂಡಿತು. ತನ್ನ ಮಗ ಬದುಕಬೇಕು, ಬೇರೊಬ್ಬನ ಮಗ ಸತ್ರು ತೊಂದರೆ ಇಲ್ಲ, ತನ್ನಲ್ಲಿ ಸಂಪತ್ತಿದೆ, ವೈಶ್ಯವೃತ್ತಿಯನ್ನಲ್ಲಿ ಅನುಸರಿಸಿದಂತೆ ನಾ ಕಂಡೆ. ಯೂಪಸ್ತಂಭಕ್ಕೆ ಕಟ್ಟಿದ್ರು. ವರುಣ ಮಂತ್ರದ ಉಪದೇಶ ನಾನೇ ಮಾಡಿದೆ. ವರುಣ ಮಂತ್ರವನ್ನು ಜಪಿಸಿದ ಕಾರಣ ವರುಣನೇ ಪ್ರತ್ಯಕ್ಷನಾದ. ಹಾಗಾದರೆ ವರುಣ ಪ್ರತ್ಯಕ್ಷನಾದದ್ದು ಶುನಶೇಪ ವರುಣ ಮಂತ್ರವನ್ನು ಸ್ತುತಿ ಮಾಡಿದ ಕಾರಣ. ಆ ಸಂಸ್ತುತಿಯಿಂದ ದೇವತೆಗಳು ಪ್ರಸನ್ನರಾಗುವಂತಹದ್ದು ಸಹಜವೇ, ತಪ್ಪೇನವಲ್ಲ. ಹಾಗಾದ್ರೆ ಸಂತೋಷಗೊಂಡವರು ಶುನಶೇಪನಿಗೆ ವರರೂಪವಾಗಿ ಏನನ್ನು ಕೊಟ್ಟರು, ಅವನಿಗೆ ಏನನ್ನು ಕೊಟ್ಟದ್ದಲ್ಲ, ನನಗೆ ನರಬಲಿ ಬೇಡ, ವರ್ಣನೆ ಹೇಳಿದ ಮಾತಿಗೆ ನಾವೆಲ್ಲರೂ ಆ ಸಭೆಯಲ್ಲೇ ಇದ್ದವರು. ಹಾಗಾದ್ರೆ ಹರಿಶ್ಚಂದ್ರನ ಜಲೋದರ ರೋಗ ಗುಣವಾಗುವುದಕ್ಕೆ ವರುಣನನ್ನು ಶುನಶೇಪ ಪ್ರತ್ಯಕ್ಷೀಕರಿಸಿದ ಕಾರಣವಾಯಿತು. ಹಾಗಾದರೆ ಹರಿಶ್ಚಂದ್ರ ಬಡತನವನ್ನು ನಿವಾರಿಸಲಿಲ್ಲ. ಹರಿಶ್ಚಂದ್ರ 3 ಸಲ ವರುಣ ಫಲಾನುಭವಿಯೇ ಬಂದು ಕೇಳುವಾಗ ಕೊಡಲಿಲ್ಲ. ಈ ರೀತಿಯಿಂದಲೂ ಹರಿಶ್ಚಂದ್ರ ಅನೃತವಾಡಿದ ಕಾರಣ ಜಲೋದರ ರೋಗ ಬಂತು. ಆ ಜಲೋದರ ರೋಗ ಬಂದಲ್ಲಿಗೆ ಪರಿಹಾರವಾಗುವುದಕ್ಕೆ ಶುನಶೇಪನೇ ಕಾರಣವಾದ. ಇನ್ನೂ ಒಂದು ವಸಿಷ್ಠರೇ, ನನಗೆ ಬೇಸರ ಆದದ್ದು, ವರ್ಣ ಅನುಗ್ರಹ ಮಾಡಿ ಹೋದ. ಅವ ಅಪ್ಪನಲ್ಲಿಗೆ ಹೋಗುದು ಬೇಡ ಹೇಳಿದ. ನಾನಂತೂ ತೊಡೆಯ ಮೇಲೆ ಕೂತುಗೊಳಿಸಿ ದೇವರಾತ ಅಂತ ಅವನಿಗೆ ನಾಮಕರಣ ಮಾಡಿ ನನ್ನ ಮಾನಸ ಪುತ್ರನೆಂದೇ ನಾನು ಅವನನ್ನು ಸ್ವೀಕರಿಸಿದೆ. ನನಗೆ ಕಂಡದ್ದು ಹರಿಶ್ಚಂದ್ರನೇ ಫಲಾನುಭವಿಯಾದ ಕಾರಣ. ಹರಿಶ್ಚಂದ್ರ ತನ್ನ ರಾಜ್ಯದಲ್ಲಿ ಒಂದಷ್ಟು ಭೂಭಾಗವನ್ನು ಕೊಟ್ಟು ಅವನಿಗೆ ಜೀವನ ನಿರ್ವಹಣೆಗೆ ಹರಿಶ್ಚಂದ್ರನೇ ಸ್ವೀಕರಿಸುತ್ತಿದ್ರೆ ಹರಿಶ್ಚಂದ್ರನೊಂದು ಧರ್ಮಾತ್ಮ ಸತ್ಯವಂತ ಅಂತ ಹೇಳಬಹುದಿತ್ತು. ಈ ಪ್ರಕರಣದಲ್ಲಿ ಹರಿಶ್ಚಂದ್ರ ಸತ್ಯವಂತನಾಗಲಿಲ್ಲ, ವರುಣಾನುಗ್ರಹ ಆಗಲಿಲ್ಲ ಅವನಿಗೆ, ವರುಣ ದೇವತೆಗಳಿಗೆ ಸುಳ್ಳು ಹೇಳಿದ, ಇತ್ಯಾದಿ ಇತ್ಯಾದಿ ಕಾಣುತ್ತದೆ. ಆ ಕಾರಣದಿಂದ ತಾವು ಹೇಳಿದ್ರಿ ನಮ್ಮ ಸತ್ಯಾತ್ಮ ಹಾಗೆ ಹೇಳುವುದಕ್ಕೆ ಕಾರಣ ನಿನ್ನವನನ್ನು ತಲ್ವೇ ಅದು ವಾಂಶಿಕವಾಗಿ ಪರಂಪರೆಯಿಂದ ಸೂರ್ಯವಂಶಕ್ಕೆ ತಾವು ಗುರುಗಳು. ನಮಗೂ ಅಭಿಮಾನ ಇದೆ. ವರ್ತಮಾನ ಕಾಲದ ಒಬ್ಬ ತಪಸ್ವಿಯಾಗಿ ಬ್ರಹ್ಮರ್ಷಿ ಪದವಿಯನ್ನು ಏರಿದರೆ ಅದು ವಸಿಷ್ಠರನ್ನು ಬಹಿರಂಗವಾಗಿ ವಿರೋಧಿಸಿ ಅಂತರಂಗದಲ್ಲಿ ಪ್ರೀತಿಸಿದ್ದೇನೆ. 3 ಮೂರ್ತಿಗಳು ಬಂದು ಬ್ರಹ್ಮರ್ಷಿ ಅಂತ ಹೇಳಿದ್ರು, ನಾನು ಒಪ್ಪುವುದಿಲ್ಲ, ವಸಿಷ್ಠರೇ ಬಂದು ಹೇಳಬೇಕು. ಹಾಗಾದರೆ ವಸಿಷ್ಠ ವಿರೋಧವ? ತಾತ್ವಿಕ ಭಿನ್ನಾಭಿಪ್ರಾಯ ನಮಗಿರುವುದು. ವಸಿಷ್ಠರೇ ಹಾಗಾದರೆ ತನ್ನವನೆನ್ನುತ್ತಾ ಬ್ರಹ್ಮರ್ಷಿಗಳು ತಾವು ತಮ್ಮಲ್ಲಿ ಸ್ವಾರ್ಥ ಇರಕೂಡದು. ನನ್ನ ಶಿಷ್ಯರಿದ್ದಾನೆ, ಶ್ರೀಮಂತನಿದ್ದಾನೆ, ಪ್ರಜಾನುರಾಗಿ, ಅದು ದೇವಸಭೆಯಲ್ಲಿ ಯಾರದ್ದೊಬ್ಬನಲ್ಲಿಲ್ಲ. ವಸಿಷ್ಠರು ಯಾರಲ್ಲಿಯೂ ಆಡಕೂಡದು. ಇಂದ್ರಿಯಗಳನ್ನು ನಿಗ್ರಹಿಸಿದವರು ಅಥವಾ ಇಂದ್ರಿಯಗಳನ್ನು ಸ್ವಾಧೀನೀಕರಿಸಿದವರು, ಇಂದ್ರಿಯಕ್ಕೆ ವಶವರ್ತಿಗಳು ತಾವಲ್ಲ. ತಾವಿವತ್ತೊಬ್ಬ ಮೋಹದಿಂದ, ನನ್ನವನು ಎಂಬ ಸ್ವಾರ್ಥದಿಂದ. ಹಾಗಾದ್ರೆ ನಿಮ್ಮ ಇಂದ್ರಿಯಗಳೇ ನಿಮ್ಮನ್ನು ಆಳಿತೋ, ನೀವು ಇಂದ್ರಿಯ ವಶವರ್ತಿಗಳಾದ್ರೋ, ವಿವಶತೆ ಬಂತು ಅಂತ ತಮ್ಮನ್ನು ಆಕ್ಷೇಪಿಸಬೇಕಾಗ್ತದೆ. ಕೇವಲ ಸ್ವಾರ್ಥವಲ್ಲದೆ ಮತ್ತೇನು ಕಾಣುವುದಿಲ್ಲ. ವಸಿಷ್ಠರೇ, ಹರಿಶ್ಚಂದ್ರ ಸುಳ್ಳುಗಾರ ಅಂತ ಹೇಳೋದಕ್ಕೆ ಬಹಳ ಮಾತು ಬೇಕಾಗಿಲ್ಲ. ಬೆಳ್ಳಗಿರಬೇಕಾದದ್ದು ಹಾಲು, ಬೆಳ್ಳಗಿರುವುದೆಲ್ಲವೂ ಹಾಲಲ್ಲ. ಆ ಕಾರಣದಿಂದ ಇದು ದೇವಸಭೆಯಲ್ಲಿ ಮಥನವಾಗಿ ಜಗತ್ತಿಗೆ ನವನೀತ ಸಿಗಲೇಬೇಕು, ಸತ್ಯ ದರ್ಶನವಾಗಬೇಕು. ಇಲ್ಲದೇ ಇದ್ರೆ ಪ್ರಪಂಚದಲ್ಲಿ ಸತ್ಯ ಸತ್ಯ ಅಂತ ಹೇಳಿಕೊಂಡು ತಿರುಗಾಡಿಯರು. ಅದಕ್ಕಾಗಿ ನನ್ನ ಆಕ್ಷೇಪದ ಮಾತುಗಳಲ್ಲ, ವಿಮರ್ಶೆಯ ಮಾತುಗಳು ತಮ್ಮಲ್ಲಿ. ಇಂದ್ರ ಆಚಾರ್ಯರೇ
ಒಳ್ಳೆಯ ಪ್ರಶ್ನೆಯನ್ನೇ ಮುಂದಿಟ್ಟಿದ್ದೀನಿ ನೀನು. ಹರಿಶ್ಚಂದ್ರನ ಪ್ರಕರಣದಲ್ಲಿ ಅಥವಾ ಸೂರ್ಯವಂಶದ ತ್ರಿಶಂಕು ಹರಿಶ್ಚಂದ್ರನ ಆ ಪ್ರಕರಣದಲ್ಲಿ ನಾನು ಸಕ್ರಿಯನಾಗಿದ್ದೆ. ದೇವಸಭೆಯಲ್ಲಿಟ್ಟ ಪ್ರಶ್ನೆ ಅಂದ್ರೆ ಒಬ್ಬ ವಸಿಷ್ಠನಿಗಲ್ಲ, ಇದು ಲೋಕಜ್ಞಾನವುಳ್ಳ ಅನುಷ್ಠಾನವುಳ್ಳಂತಹ ಧರ್ಮಾಧರ್ಮದಲ್ಲಿ ವಿಮರ್ಶೆ ಉಳ್ಳಂತಹ. ಹೌದಾ? ಹೌದು. ಈ ಪ್ರಶ್ನೆ ಇಟ್ಟಿ ಹರಿಶ್ಚಂದ್ರ ಸತ್ಯವಂತ. ವಸಿಷ್ಠರಾಡಿದ ಮಾತಿನಲ್ಲಿ ಹರಿಶ್ಚಂದ್ರ ಸತ್ಯವಂತ ಎನ್ನುವುದು ನಮಗೆ ಇಷ್ಟವಾದ ಸಂಗತಿಯಲ್ಲ. ಯಾಕೆ ನಾವಲ್ಲೇ ಇದ್ದವು. ತ್ರಿಶಂಕುವಿಗೆ ಸ್ವರ್ಗ ಕೊಡುವ ವಿಷಯವೂ ತಮಗೊತ್ತುಂಟು ಅಲ್ವಾ? ನಾವೇ ಮುಖಾಮುಖಿಯಾದವರು ಮತ್ತೊಂದು ಸಂಧಾನಕ್ಕೆ ಒಪ್ಪಂದಕ್ಕೆ ನಾವು ಬಂದಿದ್ದೇವೆ. ನನ್ನ ಮೇಲೆ ಒಂದು ಪ್ರೀತಿ ಇಟ್ಟಿರಿ ನೀವು. ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದಿ ಅಂತ ವಸಿಷ್ಠರಲ್ಲಿ ದ್ವೇಷ ಉಂಟು ಅಂತ ಆ ವಿಷಯದಲ್ಲಿ ಮಾತ್ರ ನನಗಿರುವಂತಹದ್ದು ಆಕ್ಷೇಪ. ಆ ಕಾರಣದಿಂದ ಹರಿಶ್ಚಂದ್ರ ಸತ್ಯವಂತನಲ್ಲ, ಸುಳ್ಳು ಹೇಳಿದ. ಒಂದು ಸುಳ್ಳು ಹೇಳಿದ ಮೇಲೆ ಇನ್ನೊಂದು ಸುಳ್ಳು ಹೇಳುವುದಿಲ್ಲ ಅಂತ ನಂಬುವುದು ಹೇಗೆ ಇಂದ್ರ? ಒಂದು ಸುಳ್ಳೇ ಸಾಕು ಸತ್ಯವಂತ ಅಲ್ಲ ಅನ್ನುವುದಕ್ಕೆ. ಆ ಒಂದೇ ವಿಷಯದಲ್ಲಿ 3-4 ಸುಳ್ಳಾಗಿದೆ. ಅದು ಹಾಗೆ ಮಾತ್ರವಲ್ಲ, ಆ ಪ್ರಕರಣದಲ್ಲಿ ನಾವೇ ನಿರ್ವಹಣೆಗಿದ್ದದ್ದು, ವರ್ಣ ಮಾಡಿಕೊಂಡದ್ದು ನಮ್ಮನ್ನೇ. ಸತ್ಯ ಹೇಳ್ತೇನೆ, ಸತ್ಯ ಹೇಳ್ತೇನೆ ಅಂತ ಅವನು ಹೇಳಬೇಕಾಗಿಲ್ಲ. ನೀವು ಸತ್ಯವೇ ಹೇಳಿ. ಅಲ್ಲ, ನಾನು ಮಾತಿಗೆ ಹೇಳಿದ್ದದು. ಸತ್ಯ ಹೇಳ್ತೇನೆ ಅಂದಾಗ ಇಷ್ಟರಾಗ ಮಾತಾಡಿದ್ದು ಸುಳ್ಳು ಅಂತ ಇಲ್ಲಪ್ಪ, ಒಂದು ಪ್ರಮಾಣ ವಾಕ್ಯ ಅಷ್ಟೇ. ಧರ್ಮಾನುಷ್ಠಾನ ಇಲ್ಲ, ಧಾರ್ಮಿಕನೇ ಅಲ್ಲ. ಹೌದೌದು, ಆ ಬಡವ ಅಜೀಗರ್ತನ ಬಡವತನವನ್ನು ತಾನು ವಿನಿಯೋಗಿಸಿಕೊಂಡ ಸಮಯ ಸಾಧಕತನ. ಒಂದು ವೇಳೆ ತನ್ನ ಮಗ ರೋಹಿತಾಶ್ವನನ್ನೇ ಯಜ್ಞ ಪಶುವಾಗಿ ತೊಡಗುತ್ತಿದ್ರೆ ವರುಣ ಅಲ್ಲೇ ಪ್ರತ್ಯಕ್ಷನಾಗ್ತಾನೆ. ಒಬ್ಬನೇ ಮಗನನ್ನು ಕೊಡು, ಏನು ವರುಣ ಕೃತಜ್ಞನ ಅಲ್ಲಪ್ಪ. ಅನೇಕ ಮನುಷ್ಯರು, ಹೌದಾ, ನಾವು ಯಾರನ್ನು ಬಹುಮಾನಿಸ್ತೇವೆ, ಯಾರು ಸಮಾಜದಲ್ಲಿ ಮುಂದಿದ್ದಾರೆ, ಯಾರು ಕೊಡುಗೈ ದಾನಿಗಳು, ಅವರ ಸಿಟ್ಟನ್ನ ತಾತ್ಕಾಲಿಕ ಇಂದ. ವರುಣನು ಹಾಗೆ ಒಂದು ಪ್ರಾರ್ಥನೆ ಮಾಡುತ್ತಿದ್ರೆ ವರುಣ ಶುನಶೇಪನ ವರುಣ ಮಂತ್ರಕ್ಕೆ ಪ್ರಾರ್ಥನೆಗೆ ಪ್ರಸನ್ನನಾಗಲಿಲ್ವೋ, ಯೂಪಸ್ತಂಭದಿಂದ ಬಿಡುಗಡೆ ಆಗಲಿಲ್ವೋ? ಆ ಕಾರಣದಿಂದ ಹರಿಶ್ಚಂದ್ರ ಕಾಣಲಿಕ್ಕೆಲ್ಲ ಹೌದು ಅಲ್ಲ. ವಸಿಷ್ಠರು ಹೇಳಿದ್ದಾರೆ ಅಂತ ನೀನದನ್ನು ತಲೆಗೆ ಹಾಕಿಕೊಳ್ಬೇಡ. ಪಕ್ಕ ಒಪ್ಪಿ ಹೋಗ್ತಿದ್ದಿ. ಇಲ್ಲ, ಪಕ್ಕ ಒಪ್ಪಲಿಕ್ಕೆ ಆಗುವುದಿಲ್ಲ. ಒಪ್ಪಬೇಡ, ತೀರ್ಮಾನ ಮಾಡಬೇಡ. ಹರಿಶ್ಚಂದ್ರ ಹೀಗೆ ಮಾಡುವ, ಸತ್ಯವನ್ನೇ ಹೇಳ್ತಾನೆ, ಅಪರೂಪಕ್ಕೊಂದು ಸುಳ್ಳು ಹೇಳ್ತಾನೆ. ಹಾಗೆ ಬಹುಮತ ಸತ್ಯವೇ. ಜನ್ಮಜಾತ ಸುಳ್ಳುಗಾರ ಅಲ್ಲ. ಅಲ್ಲ, ಸುಳ್ಳು ಬಂದು ಬಿಡಿ. ಸ್ವಾರ್ಥಕ್ಕಾಗಿ ಸುಳ್ಳು ಹೇಳ್ತಾನೆ, ಜನ್ಮಜಾತ ಅಲ್ಲ. ಅದು ಒಂದು ಕೊಪ್ಪರಿಗೆ ಹಾಲಿಗೆ ಮೊಸರಾಗಬೇಕಿದ್ರೆ ಕೊಪ್ಪರಿಗೆ ಮಜ್ಜಿಗೆ ಬೇಕಾ? ಹೌದಾ? ಹಾಗಾದ ಕಾರಣ 10 ಹೇಳಿ 100 ಹೇಳಿ ಒಂದೇ ಹೇಳಿ. ಈಗ ಕೆಲವರು ಹೇಳ್ತಾರೆ ಅರ್ಧ ಸತ್ಯ ಅಂದ್ರೆ ಅರ್ಥ ಎಂತದ್ದು? ಅರ್ಧ ಸುಳ್ಳು ಅಂತ. ಅರ್ಧ ಸುಳ್ಳು ಅಂತ. ಸತ್ಯ ಅಲ್ಲ. ಸತ್ಯದಲ್ಲಿ ಸಣ್ಣದು ದೊಡ್ಡದು ಅಂತ ಇಲ್ಲ. ಇಲ್ಲ, ಸತ್ಯ ಒಂದೇ. ಸುಳ್ಳಿನಲ್ಲಿ ಉಂಟು, ಅವ ಸಣ್ಣ ಸುಳ್ಳು ಹೇಳಿದ, ಅವ ದೊಡ್ಡ ಸುಳ್ಳು ಹೇಳಿದ, ಅವ ಅರ್ಧ ಸತ್ಯ ಹೇಳಿದ ಅಂತ ಉಂಟು. ಆದ್ರೆ ಸತ್ಯದಲ್ಲಿ ಅರ್ಧ ಇಡೀ ಅಂತ ಇಲ್ಲ, ಸಣ್ಣದು ದೊಡ್ಡದಿಲ್ಲ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ನೀನು ತೀರ್ಮಾನ ಮಾಡಬೇಡ. ನೀನು ಯಾಕೆ ನಾನು ಕೊಡ್ಲಿಕ್ಕೆ ಉಂಟಲ್ಲ ಪ್ರಮಾಣ. ವಿಶ್ವಾಮಿತ್ರರೇ ಹೇಳೋಣ. ಸತ್ಯವಂತನಲ್ಲವೆಂದೋನು ಹರಿಶ್ಚಂದ್ರನು ಸತ್ಯವಂತ
ಧಾತೆಯಾಳ ಹರಿಶ್ಚಂದ್ರನು ಸತ್ಯವಂತನಲ್ಲವೆಂದು ಬೇಡ ವಿಶ್ವಮಿತ್ರಮಯಾಯ ಧಾತೆಯಾಳ ಹರಿಶ್ಚಂದ್ರನು ವಿಶ್ವಾಮಿತ್ರರೇ, ಬ್ರಹ್ಮ ಋಷಿಗಳೇ, ಸತ್ಯವಂತನಾಗಿ ಹರಿಶ್ಚಂದ್ರ ಬಾಳಿ ಬದುಕಿದ್ದಾನೆ ಎನ್ನುವುದಾಗಿ ನಾನೊಂದು ಅಭಿಪ್ರಾಯವನ್ನು ಮಂಡಿಸಿದರೆ ಅದನ್ನು ನಾನಾ ಪ್ರಮಾಣಗಳನ್ನು ಕೊಟ್ಟು ನೀವು ವಿರೋಧಿಸಿದಿರಿ. ಈ ಪ್ರಪಂಚದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಹರಕೆ ಹೇಳಬೇಕು ಎಂದಿದ್ರೆ ಅದರಿಂದ ಪ್ರಯೋಜನದ ಅಪೇಕ್ಷೆಯನ್ನು ಇರಿಸಿಯೇ ಹೇಳ್ತಾನೆ. ನೀವು ಸಭೆಯಲ್ಲಿ ಎದ್ದು ಆವೇಶಗೊಂಡಿರಿ. ಯಾಕೆ ಆವೇಶಗೊಂಡಿರಿ ಎನ್ನುವುದಕ್ಕೆ ದೊಡ್ಡದಾದಂತಹ ವಿಮರ್ಶೆ ಬೇಕಾದಿಲ್ಲ. ನಿಮಗೆ ಅದು ಶೀಲ. ವಸಿಷ್ಠ ಏನನ್ನು ಹೇಳಿದ್ರು ಅದು ಸರಿ ಇಲ್ಲ ಅಂತ ಹೇಳುವುದು ವಿಶ್ವಾಮಿತ್ರರಿಗೆ ಶೀಲ. ಯಾವಾಗ ನೀವು ಕಾಮಧೇನುವಿನ ಪ್ರಕರಣದಲ್ಲಿ ನನ್ನೊಂದಿಗೆ ವಿರೋಧ ಕಟ್ಟಿಕೊಂಡಿರೋ ಆ ನಂತರ ನಿಮ್ಮಲ್ಲಿ ಸುಪ್ತವಾಗಿದ್ದಂತ ಆ ವಿರೋಧ ಕೆಲವೊಮ್ಮೆ ಪ್ರಕಟಗೊಳ್ತದೆ. ಈ ದೇವಸಭೆಯಲ್ಲಿ ನನ್ನವನೆನ್ನುತ್ತಾ ಬಣ್ಣಿಸಿದ್ದು ಯಥಾರ್ಥ ಕೇಳ್ತೇನೆ. ನನಗೆ ಹೆಮ್ಮೆ ಉಂಟವ ನನ್ನವ ಅಂತ. ಸೂರ್ಯವಂಶೀಯ ಎನ್ನುವುದಕ್ಕೆ ನನ್ನವ ಅಂತ ಹೇಳಿದ್ದಲ್ಲ. ಯಾವನು ಧಾರ್ಮಿಕನಾಗಿ, ಯಾವನು ಸತ್ಯವಾದಿಯಾಗಿ, ಯಾವನು ನ್ಯಾಯನೈಷ್ಠುರ್ಯದಿಂದ ಬದುಕ್ತಾನೋ ಅವ ಯಾವ ವಂಶದಲ್ಲಿ ಹುಟ್ಟಿದ್ರು ನನ್ನವ ಅಂತ ಭಾವಿಸ್ತೇನೆ. ಅದಕ್ಕೆ ವಿರೋಧದಲ್ಲಿ ಹುಟ್ಟಿದ್ರೆ, ಸೂರ್ಯವಂಶದಲ್ಲೇ ಹುಟ್ಟಿದ್ರು ನನಗೆ ವಿರೋಧಿಯಾಗಿ ಕಾಣ್ತಾನೆ. ಅವನ ಅಪ್ಪನ ಪ್ರಕರಣವೇ ಉಂಟಲ್ಲ. ನೀವೇ ಹೇಳ್ತೀರಿ ಇಂದ್ರಿಯಗಳನ್ನು ವಶದಲ್ಲಿ ಇರಿಸಿಕೊಂಡ ಕಾರಣ ವಶಿಷ್ಠ. ಅದೇ ಹೌದಾದ್ರೆ ಯಾವುದೋ ಒಂದು ವ್ಯಾಮೋಹದ ಬೆಲೆಗೆ ಸಿಲುಕುವುದಕ್ಕುಂಟ. ಅದು ಇಲ್ಲ ಎನ್ನುವ ಕಾರಣಕ್ಕಾಗಿ ಅಲ್ವ ನಿಮಗಿಂತ ಮೊದಲೇ ನಾನು ಬ್ರಹ್ಮರ್ಷಿ ಆದದ್ದು. ಬ್ರಹ್ಮರ್ಷಿ ಆಗಬೇಕಾದ್ರೆ ಅರ್ಹತೆ ಬೇಡುವ. ಯಾವುದೋ ಒಂದು ವ್ಯಾಮೋಹದ ಪಾಶಕ್ಕೆ ಸಿಲುಕಿಕೊಳ್ಳಿಕ್ಕಾಗ್ತದ? ವರುಣಯಾಗದ ಪ್ರಕರಣವನ್ನು ಉಚ್ಚರಿಸಿದ್ರಿ. ವರುಣನಲ್ಲಿ ಹರಕೆ ಹೇಳುವುದಕ್ಕೆ ಕಾರಣ ಏನು? ನಾನು ಹೇಳಿದ್ದು ಹಾಗೆ, ನೀವು ಹೇಳಿದ್ದೊಂದು ಕಾರಣ. ನನ್ನ ಅಪ್ಪನ ಸ್ಥಾನದಲ್ಲಿದ್ದಾನೆ ಎನ್ನುವುದು ಒಂದು ಕಾರಣ. ಆದರೆ ಅದಕ್ಕಿಂತ ಪ್ರಮುಖ ಕಾರಣ ಯಾವುದು? ಒಂದು ವಿವಕ್ಷೆ ಅಷ್ಟೇ ಇದು. ಅದಕ್ಕಿಂತ ಪ್ರಮುಖ ಕಾರಣ ಯಾವುದು ಅಂತ ಕೇಳಿದ್ರೆ, ಸಂತಾನವಾಗುವುದಕ್ಕೆ ವರುಣನ ಅನುಗ್ರಹಕ್ಕಿಂತ ಹೆಚ್ಚಿನ ಅನುಗ್ರಹ ಇಲ್ಲ. ಇದು ನನ್ನ ಶಿಷ್ಯ ಹರಿಶ್ಚಂದ್ರನಿಗೆ ನಾನು ಹೇಳಿದ್ದೆ. ಹಾಗಾಗಿ ವರುಣನಿಗೆ ಹರಕೆ ಹೇಳಿದ. ಒಬ್ಬ ಹರಕೆ ಹೇಳಿ ಸಂತಾನ ಪಡೆದು ಅದನ್ನು ನಿನಗೆ ಕೊಡ್ತೇನೆ ಎನ್ನುವುದರಲ್ಲಿ ಹೇಳುವುದರ ಇದ್ದಿರುವ ಆಶಯ ಏನು? ಆಶಯ ಈಗ ಒಬ್ಬ ಮಗುವನ್ನು ಪಡೆದು ಅದನ್ನು ಬಲಿ ಕೊಡ್ತೇನೆ ಅಂತ ಒಬ್ಬ ಹೇಳ್ತಾನೆ ಎಂದಿದ್ರೆ ಹಾಗಾದ್ರೆ ಮಗುವನ್ನು ಪಡೆಯುವುದಕ್ಕೆ ಅವ ಅಂದ್ರೆ ದೈವ ಒಲಿದು ನನಗೆ ಮತ್ತೊಂದು ಮಗುವನ್ನು ಕೊಟ್ರೆ ಅದನ್ನು ಬಲಿ ಕೊಡ್ತೇನೆ ಎನ್ನುವುದೇ ಅದರ ಆಶಯ. ಆಗ್ಲಿಲ್ಲ. ಮೊದಲಾಗಿ ಬರುವಾಗ ಹೇಳಿದ ಹಲ್ಲು ಬರಲಿಲ್ಲ ಅಂತ ಹೇಳಿದ. ಎರಡನೇ ಸಲ ಬರುವಾಗ ಹಲ್ಲು ಬೀಳಲಿಲ್ಲ ಅಂತ ಹೇಳಿದ. ಹೀಗೆ ಬೇರೆ ಬೇರೆ ಕಾರಣಗಳನ್ನು ಯಾಕೆ ಹೇಳಿದ ಅಂತ ಕೇಳಿದ್ರೆ, ಇನ್ನೊಂದು ಸಂತಾನ ಆದ್ರೆ ಕೊಡ್ತೇನೆ ಎನ್ನುವ ಕಾರಣಕ್ಕಾಗಿ. ಅದಕ್ಕೆ ಸುಳ್ಳು ಅಂತ ಹೆಸರಲ್ಲ. ಸಂತಾನ ಆದ್ರೆ ಕೊಡ್ತೇನೆ ಎನ್ನುವ ನನ್ನ ಮಾತನ್ನು ಸತ್ಯವಾಗಿರ್ತೇನೆ. ಹುಟ್ಟಿದ ಕೂಡಲೇ ತಲೆ ಕಡ್ದು ಕೊಡ್ತೇನೆ ಅಂತ ಹೇಳಿಲ್ಲಲ್ಲ, ಕೊಡ್ತೇನೆ ಅಂತ ಹೇಳಿದ್ದಾನೆ. ಅದಕ್ಕೆ ಅವಧಿ ನಿರ್ಣಯವೂ ಇರಲಿಲ್ಲ. 3 ಸಲ ಬಂದ ಮೇಲೆ 4ನೇ ಸಲ ಅವ ಬರುವ ಮೊದಲು ಏನಾಗಿತ್ತು? ಕವಚ ಧರಿಸಿದಂತ ಲೋಹಿತಾಶ್ವನಿಗೆ ಯಥಾರ್ಥ ಅರಿವಾಗಿತ್ತು. ಸತ್ಯವಾದಿಯಾದ ನನ್ನ ಅಪ್ಪಯ್ಯ ನನ್ನನ್ನು ವರುಣನಿಗೆ ಬಲಿ ಕೊಡದೆ ಬಿಡುವುದಿಲ್ಲ. ಅಪ್ಪ ಸತ್ಯವಾದಿಯಾಗಿ ನಿಷ್ಠುರಿಯಾಗಿ ವ್ಯವಹಾರ ಮಾಡ್ತಾನೆ ಎನ್ನುವಂತ ಸತ್ಯ ಮಗನಿಗೆ ಗೊತ್ತಾದ ಕಾರಣ ಅವ ತಪ್ಪಿಸಿಕೊಂಡು ಹೋದದ್ದು. ಇಲ್ಲದೆ ತಪ್ಪಿಸಿಕೊಳ್ಬೇಕಾದ ಅನಿವಾರ್ಯತೆ ಏನು? ಈಗ ಅಪ್ಪ ಬಲಿ ಕೊಡ್ತಾನೆ ಎನ್ನುವ ನಿರ್ಣಯ ಇದ್ದ ಕಾರಣ ಅಲ್ವ ಲೋಹಿತಾಶ್ವ ತಪ್ಪಿಸಿಕೊಂಡು ಹೋದದ್ದು. ಅವ ತಪ್ಪಿಸಿಕೊಂಡು ಹೋದವ ಹಿಂದೆ ಜಲೋದರ ರೋಗ ಬಂತು ಅಂತ ಬರುವಾಗ ಅವನನ್ನು ಮತ್ತೆ ಹಿಂದೆ ಹೋಗುವಂತ ಹೇಳಿದ್ಯಾರು? ಇಂದ್ರ. 5-6 ಸಲ ಹಿಂದೆ ಹೋಗು ಅಂತ ಹೇಳಿ ತೀರ್ಥಯಾತ್ರೆ ಕಳುಹಿಸಿದ. ಈಗ ದೇವಕಲ್ಪ ಒಂದು ವಿಷಯದಲ್ಲಿ ಪ್ರವೇಶ ಮಾಡಿತು ಎಂದಾದ್ರೆ ಅದನ್ನು ಜೀವರ ವ್ಯಾಪ್ತಿಯಲ್ಲಿ ನೋಡ್ಲಿಕ್ಕಾಗ್ತದ? ಆಗುದಿಲ್ಲಲ್ಲ ಮುನಿರಾಯ. ಯಾಕಾಗುದಿಲ್ಲ? ಯಾವುದೇ ಪ್ರಕರಣ ಇರಲಿ, ಜೀವರ ವ್ಯಾಪ್ತಿಯಲ್ಲಿ ಸತ್ಯವೋ ಧರ್ಮವೋ ಅಂತ ನಿರ್ಣಯ ಮಾಡಿದ್ದಕ್ಕೆ ದೇವೇಂದ್ರನೋ ದೇವಕಲ್ಪವೋ ಪ್ರವೇಶ ಮಾಡಿದ್ರೆ, ಈಗ ಉದಾಹರಣೆಗೆ ಒಂದು ಪುಂಸವನ ವ್ರತ ಅಂತ ಹಿಂದೆ ಒಂದಾಯ್ತು. ದಿತಿದೇವಿ ಪ್ರಾರ್ಥಿಸಿದಳಂತೆ ಕಶ್ಯಪ ಬ್ರಹ್ಮನಲ್ಲಿ, ಇಂದ್ರನನ್ನು ಗೆಲ್ಲುವ, ಇಂದ್ರನನ್ನು ನಾಶ ಮಾಡುವ ಒಬ್ಬ ಮಗು ಬೇಕು ಅಂತ ಪ್ರಾರ್ಥಿಸಿದಳಂತೆ. ಕಶ್ಯಪ ಬ್ರಹ್ಮರು ಪುಂಸವನ ವ್ರತ ಮಾಡು, ನಿನಗೆ ಅನುಗ್ರಹ ಆಗ್ತದೆ ಅಂತ ಹೇಳಿದ್ರಂತೆ. ಇಂದ್ರನನ್ನು ನಾಶ ಮಾಡುವ ಮಗ ಹುಟ್ಟಿದ್ನೋ? ಹುಟ್ಟುವ ಮೊದಲೇ ದಿತಿಗರ್ಭ ಛೇದನ ಮಾಡಿದ. ಈಗ ದಿತಿಗರ್ಭರ ಛೇದನ ಮಾಡಿದ್ರಿಂದ ಕಶ್ಯಪ ಬ್ರಹ್ಮರ ಅನುಗ್ರಹ ಸುಳ್ಳು ಅಂತ ಆಯ್ತಾ? ಇಲ್ಲಲ್ಲ.
ಅದು ಸುಳ್ಳು ಅಂತ ಯಾಕಾಗ್ಲಿಲ್ಲ ಅಂತ ಕೇಳಿದ್ರೆ ದೇವಕಲ್ಪ ಮಧ್ಯೆ ಪ್ರವೇಶ ಮಾಡಿತು. ಲೋಹಿತಾಶ್ವನನ್ನು ದೇವಕಲ್ಪವೇ ಉಳಿಸಬೇಕು ಅಂತ ನಿರ್ಣಯ ಮಾಡಿದ ಮೇಲೆ ಅದು ಅಲ್ಲ ಇಲ್ಲ ಅಂತ ಹೇಳಿಕ್ಕೆ ಹರಿಶ್ಚಂದ್ರ ಯಾರು? ದೇವಕಲ್ಪವೇ ನಿರ್ಣಯ ಮಾಡಿದೆ. ಮತ್ತೆ ನೀವು ಹೇಳಿದ್ರೆ ಅಧಿಕರ್ತನಿಗೆ ಬಡತನ ಬಂದಿದೆ, ಅವನು ದಾನ ಧರ್ಮ, ಅದಲ್ಲ. ಈಗ ಒಬ್ಬ ಬ್ರಾಹ್ಮಣನಾದ ಅವನಿಗೆ ಬಡತನ ಶ್ರೀಮಂತಿಗೆ ಯಾವ ವ್ಯಾಪ್ತಿಯಲ್ಲಿ ಹೇಳುವುದು ನೀವು? ಒಂದು ದಿವಸದ ಸಂಗ್ರಹ ಬೇಕಾದವನಿಗೆ ಒಂದು ದಿವಸದ ಸಂಗ್ರಹಕ್ಕಿಂತ ಹೆಚ್ಚು ಲೋಭವನ್ನು ಅವ ಪಟ್ಟ ಎಂದಾದ್ರೆ ಬ್ರಾಹ್ಮಣನಾದವ ಚೋರತನದ ಪಾಪಕ್ಕೆ ಒಳಗಾಗ್ತಾನೆ. ಈಗ 100 ಹಸುಗಳನ್ನು ಕೊಟ್ಟ ಮೇಲೆ ತನ್ನ ಮಧ್ಯಮ ಪುತ್ರನನ್ನು ಕೊಟ್ಟವ. ಆಮೇಲೆ ಏನ್ ಹೇಳಿದ? ಯೂಪಸ್ತಂಭಕ್ಕೆ ಕಟ್ಟುವವರು ಯಾರಿಲ್ಲ ಅಂತ ಹೇಳುವಾಗ 200 ಕೊಟ್ಟರೆ ನಾನು ಕಟ್ತೇನೆ ಅಂತ ಹೇಳಿದ. 200 ಕೊಡುವಾಗ ಕಳೀತೇನೆ ಅಂತ ಹೇಳಿದ. ಅದರ ಅರ್ಥ ಎಂತದ್ದು? ಅಧಿಕರ್ತನಿಗೆ ಬಡತನ ಇರುವುದು ಸಂಪತ್ತಿನಲ್ಲಿ ಅಲ್ಲ, ಅವನ ಹೃದಯದಲ್ಲಿ. ಅವನಿಗೆ ಲೋಭ ಇರುವುದು. ಈಗ 100 ಹಸು ಸಾಕಾಗುದಿಲ್ಲ ಅವನಿಗೆ ಬದುಕಲಿಕ್ಕೆ. ಯೂಪಸ್ತಂಭಕ್ಕೆ ಕಟ್ಟಲಿಕ್ಕೆ ಒಪ್ಪಿದ್ದಾನೆ, ಬಲಿ ಕೊಡ್ಲಿಕ್ಕೆ ಒಪ್ಪಿದ್ದಾನೆ. ಅದರ ಅರ್ಥ ಅಂತದ್ದು ಅಧಿಕವಾದ ಅಪೇಕ್ಷೆ ಉಂಟು, ಲೋಭ ಉಂಟು. ಲೋಭ ಎಲ್ಲಿ ಇರ್ತದೋ ಅಲ್ಲಿ ಎಷ್ಟಿದ್ರು ಬಡತನವೇ ಕಾಣುವುದು ಮುನಿರಾಯ. ಒಬ್ಬನಿಗೆ ಸಿಕ್ಕಿದ್ರಲ್ಲಿ ತೃಪ್ತಿ ಇಲ್ವೋ ಅವನಿಗೆ ಎಷ್ಟು ಕೋಟಿ ಸಿಕ್ಕಿದ್ರು ಅದರಲ್ಲಿ ತೃಪ್ತಿ ಅಂತ ಕಾಣುವುದಿಲ್ಲ. ಯಾವನಿಗೆ ತೃಪ್ತಿ ಉಂಟೋ ಅವನಲ್ಲಿ ಯಾವಾಗಲೂ ಸ್ವಲ್ಪ ಸಿಕ್ಕಿದ್ರು ಶ್ರೀಮಂತಿಕೆ ಇರ್ತದೆ. ಅಧಿಕರ್ತನಲ್ಲಿದ್ದ ಬಡತನ ಏನು ಅಂತ ಕೇಳಿದ್ರೆ ಇದ್ದದ್ದು ಸಾಕಾಗ್ಲಿಲ್ಲ ಎನ್ನುವಂತ ಅತೃಪ್ತಿಯೇ ಬಡತನ ಅಲ್ಲದೆ ನೀವು ಹೇಳಿದ ಬಡತನ ಇದ್ದದ್ದಲ್ಲ. 100 ಹಸುಗಳೇ ಸಾಕಿತ್ತಲ್ಲ ಒಬ್ಬ ಬ್ರಾಹ್ಮಣನಿಗೆ ಬದುಕುವುದಕ್ಕೆ, ಅದಕ್ಕಿಂತ ಹೆಚ್ಚು ಬೇಕಿತ್ತ? ಮತ್ತೆ 200ಕ್ಕೆ ಯಾಕೆ ಕೈ ಚಾಚಿದವ? ಅದರ ಅರ್ಥ ಎಂತದ್ದು? ಅವನಿಗೆ ಲೋಭ ಇತ್ತು, ಅತಿಯಾದ ಅಪೇಕ್ಷೆ ಇತ್ತು, ಹಾಗಾಗಿ ಕೈ ಚಾಚಿದ. ಈ ವರುಣ ವೇದದಲ್ಲಿ ವರ್ಣನೆ ಒಪ್ಪಿಕೊಂಡ. ನೀವು ಹೇಳಿದ್ರಿ ಹರಿಶ್ಚಂದ್ರನಿಗೆ ಭೂಭಾಗ ಕೊಡಬಹುದಿತ್ತಲ್ಲ, ಹೇಗೆ ಕೊಡುವುದು? ನಿಮ್ಮ ತೊಡೆಯಲ್ಲಿ ಬಂದು ಕುಳಿತುಕೊಳ್ಳಿಲ್ವ? ನೀವೇ ಹೇಳಿಲ್ವಾ ನನ್ನ ನನ್ನ ಗೋತ್ರ ಪ್ರವರ್ತಕನಾಗಿ ನನ್ನ ಪುತ್ರನಾಗಿ ಜ್ಯೇಷ್ಠನಾಗಿ ನೀನು ದೇವರಾತ ಅಂತ ನಿನಗೆ ಹೆಸರು ಹೇಳಿಲ್ವಾ? ಆಮೇಲೆ ಹರಿಶ್ಚಂದ್ರ ಹೇಳಿದ್ದ ಕೊಡುವುದು. ಹರಿಶ್ಚಂದ್ರ ಕೊಡುವುದಕ್ಕಿಂತ ಹೆಚ್ಚಿನದನ್ನು ಕೊಡಬಹುದಾದಂತಹ ಸಾಮರ್ಥ್ಯ ಇರುವ ಜಾಗದಲ್ಲಿರುವ ನೀವಿರುವಾಗ ಹರಿಶ್ಚಂದ್ರ ಮಧ್ಯ ಪ್ರವೇಶ ಮಾಡ್ಲಿಕ್ಕೆ ಹೇಗಾಗ್ತದೆ? ವರುಣ ವೇದದಲ್ಲಿ ಅವನಿಂದ ಪ್ರಮಾದ ಆಗಿದೆ. ಆದ್ರೆ ಸತ್ಯವನ್ನು ಹೇಳದೆ ಸುಳ್ಳು ಹೇಳಿದ್ದಲ್ಲವ. ನಾನು ಕೊಡ್ತೇನೆ ಅಂತ ದಿನ ದೂಡಿದ್ದಾನೆ, ಅದು ಸುಳ್ಳು ಹೇಗಾಗುತ್ತೆ? ಅದರ ಮಧ್ಯೆ ದೇವಕಲ್ಪ ಪ್ರವೇಶ ಮಾಡಿದೆ. ಹಾಗಾಗಿ ಮಾನವ ಕಲ್ಪದಲ್ಲಿರುವಾಗ, ಮಾನವ ಮಿತಿಯಲ್ಲಿರುವಾಗ ಸುಳ್ಳು ಹೇಳಿದ್ದಾನೆ ಅಂತ ನೀವು ಹೇಳಿದ್ರೆ ಇದು ಹೇಗಾಗ್ತದೆ ಅಂತ ಕೇಳಿದ್ರೆ, ವಸಿಷ್ಠ ಯಾವುದನ್ನಾದ್ರೂ ಸರಿ ಇಲ್ಲ ಅಂತ ಬಿಟ್ರೆ ಆ ತ್ರಿಶಂಕುವನ್ನು 2 ಕೈಯಿಂದ ಆಲಂಗಿಸಿಕೊಂಡು ನಿನಗೆ ಕೊಡಿಸ್ತೇನೆ, ಸಿಗಲಾರದ ಸಶರೀರ ಸ್ವರ್ಗವನ್ನಾದ್ರೂ ಕೊಡಿಸ್ತೇನೆ ಅಂತ ಹೊರಡ್ತೀನಿ. ಯಾರಾದ್ರೂ ಒಳ್ಳೆಯವ ಅಂತ ವಸಿಷ್ಠ ಹೇಳಿದ್ರೆ ಇಲ್ಲ ಅವ ಸರಿ ಇಲ್ಲ ಅಂತ ಹೇಳ್ತೀನಿ. ಮಾನ್ಯನಾದವನನ್ನು ಮಾನ್ಯನಲ್ಲ ಅಂತ ಹೇಳುದು, ಅಮಾನ್ಯನಾದವನನ್ನು ಮಾನ್ಯನಾಗಿದ್ದೇನೆ ಅಂತ ಹೊರಡುದು. ಮಂತ್ರ ಹೇಳುವ ಬಾಯಿಯಲ್ಲಿ ಸರಿಯೋ? ಮಂತ್ರ ಹೇಳೋರು ಹಾಗೆ ಮಾತಾಡಿದ್ರೆ ನೋಡೋರು ಏನ್ ಹೇಳಲಿಕ್ಕಿಲ್ಲ ಮುನಿರಾಯ, ಬಗಳುದು ಅಂತ ಹೇಳಲಿಕ್ಕಿಲ್ವ? ಏನು ಜಲ್ಪವನ್ನಾಡುವ ತಾವು ಸತ್ಯ ಹರಿಶ್ಚಂದ್ರನ ಪ್ರಕರಣದಲ್ಲಿ ಅಜೀಗರ್ತ ಬಡವನಲ್ಲ, ಅಜೀಗರ್ತ ಬಡವನೋ ಶ್ರೀಮಂತನೋ ಅಂತ ಸಮರ್ಥಿಸಬೇಕಾದ್ದು ಮುಖ್ಯ ವಸ್ತುವಲ್ಲ. ನನಗೆ ಪ್ರಸ್ತಾಪೇನ ಬಂತು, ಆದ್ರೆ ನಾನು ಅದನ್ನು ನನ್ನ ದೃಷ್ಟಿಕೋನದಲ್ಲಿ ಒಬ್ಬ ಬ್ರಾಹ್ಮಣನಾದವ ಒಂದೊಂದು ಕಾರ್ಯಾಂಗಗಳಿಗೆ ದಕ್ಷಿಣೆಯನ್ನು ಪಡ್ಕೊಳ್ಳುವಂತಹದ್ದು ಅಸಹಜವೇನೂ ಅಲ್ಲ, ಅಪರಾಧವೂ ಅಲ್ಲ. ಅದು ವೈದಿಕ ವಿಧಿ. ತನ್ನ ಮಗನನ್ನು ಕೊಡುವಲ್ಲಿ 100 ಹಸುವನ್ನು, ಆಮೇಲೆ ಯೂಪಸ್ತಂಭಕ್ಕೆ ಕಟ್ಟುವಲ್ಲಿ 100 ಹಸುವನ್ನು, ತಲೆ ಕಡಿಯುವಲ್ಲಿ 100 ಹಸುವನ್ನು, ಅದು ವಿಧಿ. ಹೌದು, ಯಾರು ಒಪ್ಪಿಕೊಳ್ಳದೆ ಇರುವಾಗಲ್ವಾ ಹೊರಟದ್ದು? ಹೌದು. ಈಗ ಯಾವ ಹೊರಟದ್ದು ಯಾವಾಗ? ಅದು ಈಗ ಅವನಲ್ಲೇ ಹೇಳಿದ್ದಲ್ಲಲ್ಲ ನಾವು, ಯಾರು ಒಪ್ಪಿಕೊಳ್ಳದೆ ಇರುವ ಈಗರ್ತನೆ ಇಲ್ಲಿ ನಮಗೆ ಹರಿಶ್ಚಂದ್ರ ಸತ್ಯವಂತನು ಅಂತ ಹೇಳಲಿಕ್ಕೆ ಅದು ಪ್ರಕರಣ ಅಲ್ಲ, ಪ್ರಸ್ತಾಪೇನ ಬಂದ ಕಾರಣ ನಾ ಹೇಳಿದ್ದು. ಅವ 100 ಹಸುವನ್ನು 1000 ಹಸುವನ್ನು ಪಡ್ಕೊಳ್ಳುವುದು ವೈದಿಕ ಕರ್ಮಾಂಗದಲ್ಲಿ ಅಪರಾಧ ಅಲ್ಲ, ನಿಷೇಧವೂ ಅಲ್ಲ. ಅದನ್ನು ನಾವು ಪಡ್ಕೊಂಡಿದ್ದಾನೆ. ಈಗ ಔರ್ಧ್ವ ದೇಹಿದಲ್ಲಿ ಪಂಚಕದಾನ ಅಂತ ಉಂಟು. ಹಿಡಿಲಿಕ್ಕೆ ಯಾರೂ ತಯಾರಿಲ್ಲ, ಮತ್ತೆ ಯಾರು ಹಿಡಿಬೇಕು ಅಲ್ವಾ? ಅದಕ್ಕೆ ಇವನೇ ಆಗಬೇಕು. ಅವಾಗ ಇನ್ಯಾರನ್ನೋ ಕರೆಯುವುದಲ್ಲ, ಯಾರಿಗೆ ಅನುಷ್ಠಾನ ಇದೆ ಆ ದಾನವನ್ನು ತೆಗೆದುಕೊಂಡು ಅನುಷ್ಠಾನದಿಂದ, ಆಚರಣೆಯಿಂದ, ಧರ್ಮಾಚರಣೆಯಿಂದ, ವೈದಿಕಾಚರಣೆಯಿಂದ ತಾವು ಏನನ್ನು ಸಾಧಿಸಬಹುದು ಅಂಥವರಿಗೆ ಅದು ಅಪರಾಧ ಏನೂ ಅಲ್ಲ. ಅದೇ ರೀತಿ ಕಡ್ಕೊಂಡ. ಆಮೇಲೆ ತಾವು ಆಡಿದ್ರಿ ಆ ಪ್ರಕರಣದಲ್ಲಿ ಹರಿಶ್ಚಂದ್ರ
ಅದು ದೇವಕಲ್ಪ. ಸರಿ, ಒಪ್ಪಿದೆ ನಾನು. ದೇವಕಲ್ಪವನ್ನು ಆಕ್ಷೇಪಿಸುವುದಲ್ಲ. ದೇವಕಲ್ಪವೇ ಹೌದಾದ್ರೆ ವರುಣನೇ ಆರಂಭದಲ್ಲಿ ಬಂದನಲ್ಲ, ವರುಣ ದೇವತೆ ಅಲ್ವಾ? ಅದುವೇ ದೇವಕಲ್ಪ ಅಲ್ವಾ? ಇಂದ್ರ ಬಂದು ರೋಹಿತಾಶ್ವನನ್ನು ಉಡಿಸುವಲ್ಲಿ ಏನು ಪ್ರಯತ್ನ ಮಾಡಿದನೋ ಅದನ್ನು ವರುಣನೇ ಬಂದು ಆರಂಭದಲ್ಲಿ ಕೇಳಿದ್ದು ದೇವಕಲ್ಪವೇ ಅಲ್ವ? ಅದು ಫಲಾನುಭವಿಯಾದಂತಹ ದೇವತೆ ಬಂದದ್ದು. ಅದು ದೇವಕಲ್ಪ ಎನ್ನುವುದರಿಂದ ಆವಾಗ ಯಾಕೆ ಇನ್ನೊಬ್ಬ ಮಗನನ್ನು ಆದ್ರೆ ನಾನು ಕೊಡ್ತೇನೆ, ಒಂದು ಕ್ರಮ ಉಂಟು. ಇವ ಬಾಯಾರೆ ಹೇಳಿಲ್ಲ, ಇವ ಮತ್ತೆ ಕೊಡ್ತೇನೆ ಎನ್ನುವುದಾಗಿ ಹೇಳಿದ್ರೆ ಹಿಂದಿನ ವಿವಕ್ಷೆ ಅದಿದೆ. ಸರಿ, ದೇವಕಲ್ಪವನ್ನೇ ನಾವು ಒಪ್ಪುವುದಿದ್ರೆ 3 ಸಲ ವರುಣನೇ ಬಂದಿದ್ದಾನೆ, ಅದುವೇ ದೇವಕಲ್ಪ. ಪುನಃ ಇಂದ್ರ ಬರಬೇಕಾಗಿಲ್ಲ. ಒಂದು ಇನ್ನೊಂದು, ಹಾಗಾದ್ರೆ ಯಾಕೆ ರೋಹಿತಾಶ್ವ ಅಲ್ಲಿ ಪಲಾಯನ ಮಾಡಿದ? ತನ್ನನ್ನು ಒಂದು ಬಲಿ ಪಶುವನ್ನು ಸಂರಕ್ಷಿಸಿಕೊಳ್ಳಬೇಕಾದ್ದು ಯಜಮಾನನಿಗೆ ಕರ್ತವ್ಯ, ಹೌದಾ? ಪಲಾಯನ ಮಾಡಿದ ರೋಹಿತಾಶ್ವ ಅಂದ್ರೆ ನನಗೆ ಕಾಣುವುದು ಹರಿಶ್ಚಂದ್ರನೇ ಹೇಳಿದ್ರೆ ಹೇಗೆ, ಮಗ ನೀ ಹಿಂದಿನ ಬಾಗಿಲಿನಲ್ಲಿ ಹೋಗುವಂತ. ಇಲ್ಲದಿದ್ರೆ ಯಜಮಾನ ಯಾರಿದ್ದಾನೆ ಅವ ಬಲಿ ಪಶುವನ್ನು ಸಂರಕ್ಷಿಸಿಕೊಳ್ಬೇಕಾದ್ದು ಧರ್ಮ. ಈಗ ಅವ ಹೇಳಿದ್ದೇ ಹೌದಾದ್ರೆ ಅಲ್ಲಲ್ಲ, ನಾನು ಇದಮಿತ್ತಮಲ್ಲ, ನಾನು ಕಂಡದ್ದು ಆ ಪ್ರಕರಣದಲ್ಲಿ ನಡ್ಕೊಂಡ ರೀತಿಯಿಂದ ನನಗೆ ಕಂಡದ್ದು. ಅದು ಇದಮಿತ್ತಮ್ ಅಂತ ನಾ ಹೇಳಿದಲ್ಲ. ಹೌದೌದು, ಬಲಿ ಪಶುವನ್ನು ಸಂರಕ್ಷಿಸಿಕೊಳ್ಳದೇ ಇದ್ದ ಕಾರಣ ನಾವು ಏನು ತಿಳ್ಕೊಳ್ಬಹುದು, ಹರಿಶ್ಚಂದ್ರನೇ ಮಗ ಓಡುವ ಹಾಗೆ ಮಾಡಿದನೋ. ಯಾಕೆಂದ್ರೆ ಅಂತಹ ಸ್ಥಾನದಲ್ಲಿರುವವರು ಅಂತ ಮಾತಿಗೆ ಅವಕಾಶ ಮಾಡಿಕೊಡಬಾರದು, ಅಥವಾ ಸಂರಕ್ಷಿಸಿಕೊಳ್ಳುವಲ್ಲಿ ವಿಫಲನಾದ ಒಂದು. ಇನ್ನೊಂದು, ಇಂದ್ರ ಬಂದ ಕೇಳಿದ. ಇಲ್ಲಿ ಪ್ರಧಾನವಾಗಿ ಜಲೋದರ ರೋಗ ಬಂದ ಕಾರಣದಿಂದ ಹರಿಶ್ಚಂದ್ರ ಸುಳ್ಳುಗಾರ ಅಂತ ಆಯ್ತು, ಆಗಲೇ ಪರಿಹಾರ ಆಯ್ತು. ಸುಳ್ಳುಗಾರ ಅಂತ ಹೇಗಾಗುದು? ರೋಗ ಬಂತಲ್ವ ಸಿಟ್ಟರೆ, ರೋಗ ಬಂದ ಕಾರಣ ಆ ದೇವತೆ ಮುನಿಸಿದ್ದು ತಪ್ಪ, ಮುನಿದಿದೆ, ಸುಳ್ಳುಗಾರ ಅಂತ ಆಗುದು ಹೇಗೆ? ಅಲ್ಲಲ್ಲ, ಅದುವೇ ಅಲ್ವ. ಈಗ ತಾವು ಹೇಳಿದ್ರಿ ಅವ ತಪ್ಪು ಮಾಡಲಿಲ್ಲ, ಪ್ರಮಾದ ಆಗಿದೆ ಅಂತ. ಅದು ನೀವು ಹೇಳಿದ್ರಲ್ಲೇ ಉಂಟು ಉತ್ತರ. ಅಲ್ಲಲ್ಲ, ಬಲಿಯಾಗಬೇಕಾದ ವ್ಯಕ್ತಿಯನ್ನು, ಬಲಿಯಾಗಬೇಕಾದ ವಸ್ತುವನ್ನು ರಕ್ಷಿಸಿಕೊಳ್ಳುವ ಹೊಣೆಯಲ್ಲಿ ಸ್ವಲ್ಪ ಎಡವಿದ ಸುಳ್ಳುಗಾರ. ಎಡವಿದ ಕಾರಣ ಜಲೋದರ ರೋಗ. ಆಗಲೇ ಹೇಳಿದೆ, ಸತ್ಯ ಎನ್ನುವುದರಲ್ಲಿ ಅರ್ಧ ಅಂತ ಇಲ್ಲ, ಅದು ಪೂರ್ಣ. ಸುಳ್ಳು ಎನ್ನುವುದರಲ್ಲಿ ಸಣ್ಣದು ದೊಡ್ಡದು ಅಂತ ಇದೆ. ಇವ ಉದ್ದೇಶಪೂರ್ವಕವಾಗಿ ಒಂದು ಅವನನ್ನು ತಪ್ಪಿಸಿದ್ರೆ ಒಂದು ಸುಳ್ಳು ಅಲ್ಲ. ಇನ್ನೊಂದು ತಾವು ಹೇಳಿದ್ರಿ, ಇನ್ನೊಂದು ಮಗುವಾದ್ರೆ ಕೊಡುವ ಅಂತ ಇದ್ದ. ನಮ್ಮಲ್ಲಿ ಯಾವಾಗಲೂ ಹಾಗೆ ಒಂದು ಫಲ ಕೊಡುವುದಿದ್ರೆ ಮೊದಲ ಫಲವನ್ನು ದೇವರಿಗೆ ಕೊಡು. ಹಸು ಕರು ಹಾಕಿದೆ, ಹಸುವಿನ 11ನೇ ದಿವಸ ಹಾಲು ಕರೆದ್ರೆ ಮೊದಲ ದಿವಸವೇ ದೇವರಿಗೆ ಕೊಡುವಂತದ್ದು. ಯಾವುದನ್ನೇ ಒಂದು ಹೊಸ ರೂಢಿಯಲ್ಲಿ ಹೇಳಿದ್ದಾನೆ. ಶಾಸ್ತ್ರಕ್ಕಿಂತ ರೂಢಿ ಬಲವತ್ತರವಾದದ್ದು. ಆ ಕಾರಣದಿಂದ ಒಬ್ರು ಒಳ್ಳೆ ಹಾಡಲಿಕ್ಕೆ ಕಲಿತಾರೆ. ಮೊದಲು ಅವರು ಕಾರ್ಯಕ್ರಮ ಮಾಡೋದು ದೇವರ ಎದುರಿನಲ್ಲಿ. ಒಬ್ಬರು ನುಡಿಸಲಿಕ್ಕೆ ಕಲಿತಾರೆ. ಮೊದಲು ದೇವರ ಸೇವೆ ಮಾಡುವಂತಹದ್ದು, ಗುರು ಸೇವೆ ಮಾಡುವಂತಹದ್ದು. ಅಂತಹದ್ದಲ್ಲಿ ಮೊದಲ ಫಲವನ್ನೇ ಕೊಡುತ್ತಿದ್ರೆ ಆವಾಗ ವರುಣನೇ ಹೇಗೆ ಯೂಪಸ್ತಂಭಕ್ಕೆ ಕಟ್ಟಿದಂತಹ ಶುನಶೇಪನ ಪ್ರಾರ್ಥನೆಯಲ್ಲೇ ವರುಣ ಉಳಿದಿದ್ದಾನೆ. ಆ ನಂತರದ ಪ್ರಕರಣದಲ್ಲೇ ಗೊತ್ತಾಗ್ತದೆ ವರುಣ ಎಷ್ಟು ಸುಮನಸ ಎನ್ನುವುದು. ಅಲ್ಲಿ ರೋಹಿತಾಶ್ವನನ್ನು ಕೊಡ್ತೇನೆ, ಹಲ್ಲು ಬಾರದೇ ಇದ್ರು ವರುಣನೇ ಬಂದಿದ್ದಾನೆ, ಕೊಟ್ಟು ಪ್ರಾರ್ಥನೆ ಮಾಡೋದು, ಕಾಲಿಗೆ ಬೀಳುವುದು. ಒಬ್ಬ ಮಗ ಇರುವುದು ವರುಣ ಹೇಳಿಕೊಂಡದ್ದು ಹೌದು, ನೀ ಅನುಗ್ರಹ ಮಾಡಬೇಕಿದ್ರೆ ಪ್ರಸೀದ ಪ್ರಸಾದ ಅಂದೇ ವರುಣ ಎತ್ತಿ ಕೊಡ್ತಿದ್ದ. ಈಗ ಪಡ್ಕ ಇನ್ನು ನಿನಗೊಂದು 10 ಮಕ್ಕಳಾಗಿ ಹೇಳ್ತಿದ್ದ ಅಲ್ವಾ? ಇದು ಈಗ ಇದನ್ನು ನೀವು ಹೋದ್ರು ಆಗಿದ್ದ ನಿಮಗೆ ಹೇಳ್ಬೋದಿತ್ತಲ್ಲ. ಯಾವುದನ್ನು? ಈಗ ಪ್ರತ್ಯಾಮ್ನಾಯವಾಗಿ ಶುನಶೇಪನನ್ನು ಬದಲಿಸುವ ಅವನನ್ನು ಪಡೆಯುವ ಮೊದಲು ಹೌದು ನೀನು ಶುನಶೇಪನನ್ನು ಯಾಕಯ್ಯ ಅವನನ್ನು ಬಡಪಾಯಿಯನ್ನು ಕರೆಸ್ತಿ, ನೀನು ಇದನ್ನು ಮಾಡುತ್ತ ನಿಮಗೆ ಹೇಳ್ಬೋದಿತ್ತಲ್ಲ. ಇಲ್ಲ ಇಲ್ಲ, ಅದಂದ್ರೆ ನನ್ನನ್ನು ವರುಣ ಮಾಡಿದ್ದೆ ಮತ್ತೆ ಅಲ್ವೋ. ಶುನಶೇಪನನ್ನು ಪಡ್ಕೊಂಡ ಮೇಲೆ ನಾನು ಆ ಪ್ರಕರಣಕ್ಕೆ ಬಂದದ್ದೇ ಮತ್ತೆ. ನಾನು ವರುಣ ಬರುವಾಗಲೇ ಮಾಡಬಹುದಿತ್ತು ಅಂತ ನಿಮಗೆ ನಾನು ಸ್ಮಾರ ಏತು ನೆನಪಿಸುದು ನೀವೇ. ಆಗಣ ಹರಿಶ್ಚಂದ್ರ ವರುಣ ಬಂದು ಕೇಳ್ತಾ ಇದ್ದಾನೆ ಕೊಡಪ್ಪ ಅಂತ ಹೇಳಿಬಿಡುದು. ಈಗ ನೀವು ನನ್ನನ್ನು ಹೇಳುದು ನಾನು ಸತ್ಯ ಹೇಳಿಸಬೇಕಿತ್ತು ಅಂತ ಪ್ರಕರಣಕ್ಕೆ ಮತ್ತೆ. ಈಗ ವರುಣನ ಅನುಗ್ರಹಕ್ಕೆ ಪಾತ್ರನಾಗುವುದಕ್ಕೆ ಒಂದು ದಾರಿ ಹೇಳಿದಿರಲ್ಲ ನೀವು. ಹೌದು, ವರುಣಾನುಗ್ರಹಕ್ಕೆ ಪಾತ್ರನಾಗುವುದಕ್ಕೆ ಈಗ ಸತ್ಯ ಸುಳ್ಳಿನ ವಿಷಯಕ್ಕೆ ಮತ್ತೆ ಮಾತಾಡುದು. ಈಗ ವರುಣಾನುಗ್ರಹಕ್ಕೆ ಪಾತ್ರನಾಗುವುದಕ್ಕೆ ಈ ಒಂದು ದಾರಿ ಉಂಟು ಅಂತ ನರಮೇಧದ ಆರಂಭದಲ್ಲಿ ಹೇಳ್ಬೋದಿತ್ತಲ್ಲ ನಿಮಗೆ. ಅಲ್ಲ, ಆರಂಭದಲ್ಲಿ ಶುನಶೇಪನನ್ನು ಪಡ್ಕೊಂಡಾಗಿದೆ, ಅವನಿಗೆ ಪ್ರಾಣಂ ದೇಹಿ ಅಂತ ನಿಮ್ಮಲ್ಲಿ ಕೇಳಿದ್ರೆ ಅವನನ್ನು ಯೂಪಸ್ತಂಭಕ್ಕೆ ಕಟ್ಟಿ ನೀವು ಸುತ್ತು ಬಂದು ಹಾಗೆಲ್ಲ ಮಾಡಬೇಕು ಅಂತ ಇರಲಿಲ್ಲ. ಹರಿಶ್ಚಂದ್ರನಲ್ಲೇ ಹೇಳು, ನಿನ್ನ ಜಲೋದರ ರೋಗ ನಿವಾರಣೆಗೆ ರೋಹಿತಾಶ್ವ ಉಳಿಯುವುದಕ್ಕೆ ಬಹಳ ಒಳ್ಳೆಯ ದಾರಿ ಉಂಟು, ಅವನಿಗೆ ಕೈ ಮುಗಿ ವರುಣ ಕೃತಜ್ಞನಲ್ಲ ಹೇಳ್ಬೋದಿತ್ತಲ್ಲ ನಿಮಗೆ. ಹೇಳುವ ಮತ್ತೆ ಅದೀಗ ಹಾಗೆ ಹೋಯ್ತು. ನಾವು ಆದ ಪ್ರಕಾರ ಮಾತಾಡೋದು. ನಾನು ಯಜ್ಞಕ್ಕೆ ನನ್ನನ್ನು ವರುಣ ಮಾಡಿದ್ದು ನರಮೇಧಕ್ಕೆ. ಆವಾಗ ಅವನನ್ನು ಉಡಿಸ್ಲಿಕ್ಕೆ ಏನು ಬೇಕು ಅದನ್ನು ನನ್ನ ನೆಲೆಯಲ್ಲಿ
ವಸಿಷ್ಠರೇ, ನನ್ನ ನೆಲೆಯಲ್ಲಿ ನಾ ಮಾಡಿದ್ದೇನೆ. ನನ್ನ ಅನುಗ್ರಹ ಶುನಶೇಪನಿಗಾಗಿದೆ, ನನ್ನ ಅನುಗ್ರಹ ಅಜೀಗರ್ತನಿಗಾಗಿದೆ, ನನ್ನ ವಿಶೇಷ ಅನುಗ್ರಹ ಹರಿಶ್ಚಂದ್ರನಿಗಾಗಿದೆ. ನಾನು ಹೇಳುದು ತಮ್ಮ ಶಿಷ್ಯನಾಗಿ ತಾವು ಈ ಹಲ್ಲು ಬೀಳುವುದೋ ಹಲ್ಲು ಹುಟ್ಟುವುದೋ ಉಪನಯನ ಸಂಸ್ಕಾರ ಹೇಳುವುದಕ್ಕಿಂತ ಅಲ್ಲೇ ಒಂದು ವರ್ಣ ಸೇವೆ ಮಾಡಬಹುದಿತ್ತ? ಇದನ್ನು ಯಾಕೆ ಹೇಳಿದೆ? ಹಾಗಾದ್ರೆ ಹರಿಶ್ಚಂದ್ರ ಈ ಅರ್ಧ ಸತ್ಯ ಅಲ್ಲ ಆಗ್ತಿತ್ತ? ಇದನ್ನು ಯಾಕೆ ಹೇಳಿದೆ? ಯಾಕೆ? ಒಂದು ಪ್ರಕರಣ ಮುಗಿದ ಮೇಲೆ ಹಾಗೆ ಮಾಡಬಹುದಿತ್ತು, ಹೀಗೆ ಮಾಡಬಹುದಿತ್ತು ತರ್ಕ ಮಾಡುವುದು ಸುಲಭ. ಹೌದೌದು. ಆ ಪ್ರಕರಣ ಆಗುವಾಗ ಅದೇ ಚಿಂತನೆ ಬರಬೇಕು ಅಂತ ಇಲ್ಲ. ಸಜ್ಜನನಾಗಿ ಹರಿಶ್ಚಂದ್ರ ಯೋಚಿಸಿದ್ರು ಕೂಡ ವರುಣನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವುದಕ್ಕೆ ಇಂಥದ್ದೊಂದು ದಾರಿ ಉಂಟು ಎನ್ನುವುದಾಗಿ ಅವನಿಗೆ ಹೊಳೆಯಬೇಕೆಂದೇನು ಇಲ್ಲ. ಅದು ಹೊಳೆಯದೇ ಇದ್ದ ಕಾರಣ ಅವ ಸುಳ್ಳುಗಾರ ಅಂತ ಆಗುವುದಿಲ್ಲ. ನೀವೊಂದು ಹೇಳಿದ್ರಿ, ಸಂಗೀತ ಮಾಡಿದ್ರೆ ಮೊದಲಿಗೆ ದೇವರ ಸೇವೆ ಮೊದಲ ಫಲವನ್ನೇ ಕೊಡ್ತೇನೆ ಅಂತ ಹಾಲು ಕರೆದ್ರೆ ಮೊದಲ ದಿವಸವೇ 11ನೇ ದಿವಸವೇ ಕೊಡುವುದು. ಅವರಿಗೆ ನಿರ್ಣಯ ಉಂಟು, ಮರು ದಿವಸ ಒಂದು ತಂಬಿಗೆ ಹಾಲು ಸಿಗುತ್ತದೆ ಅಂತ. ಇಲ್ಲಿ ನಿರ್ಣಯ ಇಲ್ಲಲ್ಲ, ಅದು ಯಾವಾಗ ಬರ್ತದೆ ಸಿಗ್ತದೆ ಅಂತಲ್ಲ, ಅದು 1 ವರ್ಷ ಸಿಗ್ತದೆ. ಹೌದಾ? ಅದಲ್ಲ, ಇಲ್ಲಿ ಮೊದಲ ಫಲವೇ ಅಲ್ವೋ. ಈಗ 2ನೇದು ಕೊಡ್ಲಿಕ್ಕೆ 2ನೇದು ಆಗದೇ ಇದ್ರೆ ಕೊಡ್ಲಿಕ್ಕೆ ನಿರ್ಣಯ ಕೊಡ್ಲಿಕ್ಕಿಲ್ವೋ? ಕೊಡ್ಲಿಕ್ಕೆ ಉಂಟು ಎನ್ನುವ ಕಾರಣಕ್ಕಾಗಿ, ಅಷ್ಟು ನಿಷ್ಠುರನಾಗಿ ವ್ಯವಹರಿಸ್ತಾನೆ ಅಪ್ಪ ಎನ್ನುವ ಕಾರಣಕ್ಕಾಗಿ ಲೋಹಿತಾಶ್ವ ತಲೆ ತಪ್ಪಿಸಿಕೊಂಡದ್ದು. ಹೌದು, ಲೋಹಿತಾಶ್ವರನ್ನು ಸಂರಕ್ಷಿಸಿಕೊಳ್ಳುವುದು ಯಜಮಾನ ದೋಷ ಅಂತ ನಾನು ಅದನ್ನೇ ಅದನ್ನು ಒಪ್ಪಿಕೊಂಡೆ. ಲೋಹಿತಾಶ್ವನನ್ನು ಸಂರಕ್ಷಿಸದೇ ಇರುವ ಪ್ರಮಾದ ಒಂದು ಘಟಿಸಿದ ಕಾರಣ ಅವನಿಗೆ ಜಲೋದರ ರೋಗ ಬಂದಿದೆ ಹೊರತು ಅವ ಸತ್ಯವಾಕ್ಯದಲ್ಲಿ ತಪ್ಪಿದ್ದಲ್ಲ. ಅಲ್ಲ, ಅದು ಸುಳ್ಳು ಆಯ್ತಲ್ಲಿಗೆ. ಜಲೋದರ ರೋಗ ಬಂದಲ್ಲಿಗೆ ಇನ್ನು ಸತ್ಯ ಆಗ್ಲಿಕ್ಕೆ ನಾವಾಗ ಹೀಗೆ ಮಾಡುವ. ಆ ಒಂದು ಪ್ರಕರಣವನ್ನು ಬಿಟ್ಟು ಮತ್ತೆ ಹರಿಶ್ಚಂದ್ರ ಎಲ್ಲ ಸತ್ಯ ನಿಮ್ಮಲ್ಲೇ ಕೇಳುದು. ಶತಯಾಗ ಅನುಭವವನ್ನು ಪಡೆಯಬೇಕು ಅಂತ ಶತಯಾಗಗಳನ್ನು ಮಾಡಿದೆ, ಶತಯಾಗ ಭೋಗ ಅನುಭವವನ್ನು ಪಡೆಯಬೇಕು ಎನ್ನುವುದಾಗಿ ತ್ರಿಶಂಕು ಬಂದು ಕೇಳಿದರೆ ನೀವು ಕೊಡಿಸ್ತೇನೆ ಅಂತ ಹೇಳಿದ್ರಲ್ವಾ? ಹೌದು. ಈಗ ಅದನ್ನು ಪಡೆದಿದ್ದಾನ ಯಾರು? ತ್ರಿಶಂಕುವಿಗೆ ತೃಪ್ತಿ ಆಗಬೇಕಾದ್ದು ಅವನಿಗೆ ಇಂದ್ರ ಹೇಳ್ತಾನೆ, ಅವನಿಗೆ ಬೇಕಾದ್ದು ನನಗೆ ಸ್ವರ್ಗದ ಸುಖ. ಶತಯಾಗ ಭೋಗ ಅನುಭವ ಅಂದ್ರೆ ಎಂತ? ಅಲ್ಲಲ್ಲ, ಶತಯಾಗ ಭೋಗ ಅನುಭವ ಅಂದ್ರೆ ಅದೇ, ಶತಯಾಗ ಮಾಡಿದವರಿಗೆಲ್ಲ ಸ್ವರ್ಗದಲ್ಲಿ ಸ್ಥಾನ ಸಿಗ್ತದೆ. ಅದಕ್ಕಿಂತ ಹಿಂದೆ ಮಾಡಿದವರೆಲ್ಲ ಕಾದು ಕೂತ್ಕೊಳ್ಳಿಲ್ವ ಬಲಿಯಲ್ಲ ಈಗ ಸರತಿಯ ಸಾಲಿನಲ್ಲಿ. ಈಗ ಶತಯಾಗ ಭೋಗ ಅನುಭವ ವಸಿಷ್ಠರೇ, ನಮಗೆ ಫಲಾನುಭವಿಯ ಅನ್ನಿಸಿಕೆ ಏನು ಅಂತ ಇರುವಂತಹದ್ದು. ಫಲಾನುಭವಿಯಾದಂತಹ ತ್ರಿಶಂಕುವಿಗೆ ತೃಪ್ತಿ ಉಂಟು. ಹೌದಾ? ನಾ ಕೇಳಿದ್ದೇನೆ, ತ್ರಿಶಂಕು ನಿನಗೆ ತೃಪ್ತಿ ಉಂಟ ಮಗ? ಉಂಟು ಗುರುಗಳೇ, ನನಗೆ ಸ್ವರ್ಗ ಸುಖ ಉಂಟು. ಸುಲಭ ಉಂಟಲ್ಲ ವಿಶ್ವಾಮಿತ್ರ. ಈ ಪ್ರಕರಣದಲ್ಲಿ ವರುಣ ತೃಪ್ತನಾಗಿದ್ದಾನಲ್ಲ, ಮುಗೀತಲ್ಲ. ಇಲ್ಲ, ಜಲೋದರ ನಿವಾರಣೆ ಆಗಿದೆ ಅಲ್ವಾ? ಅಲ್ಲಿ ಈಗ ಈ ತ್ರಿಶಂಕುವಿಗೆ ತೃಪ್ತಿ ಬಂದದ್ದೇ ನಿಮಗೆ ಪ್ರಮಾಣ ಅಂತ ಕಾಣುವುದಿಲ್ಲ. ಈ ಪ್ರಕರಣದಲ್ಲಿ ವರುಣ ತೃಪ್ತನಾಗಿದ್ದಾನೆ, ಮುಗೀತಲ್ಲ. ತೃಪ್ತನಾದದ್ದು ನಮ್ಮ ಅನುಗ್ರಹದಿಂದ. ಅವನಿಗೊಂದು ಸುಳ್ಳಾದದ್ದು ಸುಳ್ಳಲ್ಲ. ಅದೇ ಸುಳ್ಳು. ನಾನು ಹೇಳಿದ್ನಲ್ಲ, ಅವ ಸತ್ಯವಾದಿ, ಅವನಿಂದ ರಕ್ಷಿಸಿಕೊಳ್ಳುವಲ್ಲಿ ಪ್ರಮಾದವಾದ ಕಾರಣ ಜಲೋದರ ರೋಗ. ಈಗ ಜಲೋದರ ರೋಗ ನಿವಾರಣೆ ಆಗಿದೆ ಎಂದಾದಲ್ಲಿಗೆ ಅದು ಪ್ರಮಾಣೀಕೃತವಾಗಿ ಮಾಡುವ. ಅದು ಸುಳ್ಳಾಗಿತ್ತು, ಆಮೇಲೆ ಸತ್ಯ ಮಾಡಿದೆವು. ಹಾಗೆ ಮಾಡುವನಾ? ಅದೇ ಸತ್ಯ ಅಲ್ಲ, ಹಾಗೆ ಆಯ್ತಲ್ಲ. ಅದೇ ಮತ್ತೆ ಅಲ್ಲ, ಈಗ ಅದೇ ಹೌದಾದ್ರೆ ನಾನು ಶತಯಾಗ ಭೋಗ ಅನುಭವ ಸ್ವರ್ಗ ಕೊಡಿಸ್ತೇನೆ ಅಂತ ತ್ರಿಶಂಕುವಿಗೆ ಹೇಳಿದೆ. ತ್ರಿಶಂಕುವಿಗೆ ಸ್ವರ್ಗದಂತಿರುವ ಮತ್ತೊಂದನ್ನು ಕೊಡಿಸಿದೆ ಅಂತ ನೀವು ಹೇಳಿದ್ರಲ್ಲ. ಹಾಗಲ್ಲ, ಸ್ವರ್ಗದಂತಿರುವಲ್ಲ, ಫಲಾನುಭವಿಗೆ ತೃಪ್ತಿಯಾಗಿದೆ ಒಪ್ಪಿದ್ದಾನೆ. ಅಲ್ಲ, ವರುಣ ತೃಪ್ತನಾದದ್ದು ಯಾವುದರಿಂದ ಅಲ್ವಾ? ಅದು ನಮ್ಮ ಅನುಗ್ರಹದಿಂದ ಅಲ್ವಾ ವರುಣ ತೃಪ್ತನಾದದ್ದು. ಈಗ ಅನುಗ್ರಹ ಅಂದ್ರೆ ನೀವು ಯಾವುದಕ್ಕೆ ಅನುಗ್ರಹ ಮಾಡಿದ್ದು? ಶುನಶೇಪನಿಗೆ ಅದನ್ನೇ ಪುನಃ ಶುನಶೇಪನಿಗೆ ಯಾವುದರಲ್ಲಿ ಅನುಗ್ರಹ ಮಾಡಿ? ಅವನಿಗೆ ಮಂತ್ರೋಪದೇಶ ಮಾಡಿ ಅವನ ಮಂತ್ರದ ಪ್ರಭಾವದಿಂದ ವರುಣ ಪ್ರತ್ಯಕ್ಷನಾದದ್ದು. ನೀವು ಶುನಶೇಪನಿಗೆ ಅನುಗ್ರಹ ಮಾಡಿದ್ದು ಯಾಕೆ ವಿಶ್ವಾಮಿತ್ರ ಮುನಿಗಳೇ? ಅವ ಸಾಯದೆ ಅವನನ್ನು ವರುಣ ಅನುಗ್ರಹಿಸುವುದಕ್ಕೆ ನೀವು ಅವನಿಗೆ ಮಂತ್ರೋಪದೇಶ ಮಾಡಿದ್ದು. ಇವನ ಜಲೋದರ ರೋಗ ಹೋಗುವುದಕ್ಕೆ ನರಮೇಧವೇ. ನೀವು ಅವ ಪ್ರಾಣಂದೇಹಿ ಅಂತ ಕೇಳಿದ್ದಕ್ಕೆ ಸಾಯದೆ ನರಮೇಧದಲ್ಲಿ ನಾನು ಹೇಳ್ತೇನೆ, ವರುಣನೇ ಪ್ರತ್ಯಕ್ಷನಾಗಿ ನರಮೇಧ ಬೇಡ ಅಂತ ಹೇಳಿದ್ದಲ್ವ ವಸಿಷ್ಠ? ಹೌದಾ? ಹಾಗಾದ್ರೆ ಅನುಗ್ರಹ ಅಲ್ವ ಅದು? ನರಮೇಧ ಬೇಡ ಅಂತ ಹೇಳಿದ್ದಲ್ಲ, ನರಮೇಧದಲ್ಲಿ ನನಗೆ ತೃಪ್ತಿಯಾಯಿತು. ನರಮೇಧವನ್ನು ನರಮೇಧದಲ್ಲಿ ತೃಪ್ತಿ ಆಯ್ತು ಅಂದ್ರೆ ನರಮೇಧ ಆಗ್ಲಿಲ್ಲ. ಕಡಿಲಿಲ್ಲ. ನೀವು ಮಂತ್ರವನ್ನು ಹೇಳಿದ್ದು ಹೌದು. ನೀವು ಬಂದದ್ದು ಯಾವುದಕ್ಕೆ? ನರಮೇಧ ಮಾಡುವುದಕ್ಕೆ ಬಂದದ್ದು. ಶುನಶೇಪ ಮಧ್ಯದಲ್ಲಿ ಬಂದು ನಿಮ್ಮಲ್ಲಿ ಕೇಳಿಕೊಂಡ ಕಾರಣ, ನನ್ನ ಪ್ರಾಣವನ್ನು ಉಳಿಸಬೇಕು ಎನ್ನುವುದಾಗಿ ಕೇಳಿಕೊಂಡ ಕಾರಣ ಅವನ ತಲೆ ಕಡಿಯದೆ ಅವನನ್ನು ಉಳಿಸುವುದಕ್ಕೆ ಮಂತ್ರೋಪದೇಶ ಮಾಡಿದ್ದೆ ಹೊರತು ಹರಿಶ್ಚಂದ್ರನಿಗೆ ವರುಣ ತೃಪ್ತನಾಗುವುದಕ್ಕೆ ಮಂತ್ರೋಪದೇಶ ಮಾಡಿದಲ್ಲ. ಅದು ಹೇಗೆ ಗೊತ್ತುಂಟ? ಅದು ಮಳೆ ಬಂದ್ರೆ ನಮ್ಮ ಅಂಗಳಕ್ಕೆ ಮಾತ್ರ ಬರುವುದಲ್ಲ, ಅದು ಆಚೆಯವನ ಅಂಗಳಕ್ಕೆ ಮಾಡುವುದಿಲ್ವಾ? ಈಗ ವರುಣ ಪ್ರಾರ್ಥನೆಯೋ ಅಥವಾ ಸಿಯಾಳ ಅಭಿಷೇಕವೋ ಮಾಡಿ ಮಳೆ ಬಂದ್ರೆ ಅಭಿಷೇಕ ಮಾಡಿದವನ ತಲೆಗೆ ಮಾತ್ರ ಮಳೆ ಬೀಳುವುದಾ? ಫಲಾನುಭವಿ ಇನ್ನೊಬ್ಬನು ಆಗುವುದಿಲ್ವೋ? ಹಾಗೆ ಇಲ್ಲಿ ನನಗೆ ಶರಣಾದಂತಹ ಶುನಶೇಪನ ಅನುಗ್ರಹ
ಹರಿಶ್ಚಂದ್ರನ ಜಲೋದರ ರೋಗವನ್ನು ಗುಣ ಮಾಡಿತು. ಹಾ. ಅದು ಬಹಳ ಮುಖ್ಯ. ಹಾ. ಹೌದೌದು. ಹಾ. ಆ ಕಾರಣದಿಂದ ನಾನು ಹೇಳಿದ್ದೇನೆ. ಈಗ ನೀವು ಮಂತ್ರ ಹೇಳದೇ ಇದ್ರೆ, ಹಾ. ನರಮೇಧದಲ್ಲಿ ಶುನಶೇಪನ ತಲೆ ಕಡಿಯುತ್ತಿದ್ರೆ ಹಾ. ಅವನ ಜಲೋದರ ರೋಗ ಹೋಗ್ತಿರ್ಲಿಲ್ವಾ? ಅಲ್ಲ ಅದು ಆಗ್ಲಿಲ್ಲಲ್ಲ. ಅಲ್ಲ ಅದರ ಹಿಂದೆ ಇದ್ದಲ್ಲ. ಅಲ್ಲ ನರಮೇಧದಲ್ಲಿ ಲೋಹಿತಾಶ್ವನ ಬದಲಿಗೆ ಶುನಶೇಪನನ್ನು ಬಲಿ ಕೊಡ್ತಿದ್ರೆ ಈಗ ಹರಿಶ್ಚಂದ್ರನ ಜಲೋದರ ರೋಗ ಹೋಗ್ತಿತ್ತೋ ಇಲ್ವೋ? ಬಲಿ ಕೊಡ್ತಿದ್ರೆ ಅಲ್ಲ ಕೊಟ್ಲೇ ಇಲ್ಲಲ್ಲ. ಕೊಡ್ತಿದ್ರೆ ಹೋಗ್ತಿತ್ತ ಇಲ್ವೋ? ಸುಲಭದ ತರ್ಕ ಅಲ್ವಾ? ಕೊಡ್ತಿದ್ರೆ ಹೋಗ್ತಿತ್ತಲ್ವ? ಕೊಡ್ಲಿಕ್ಕೆ ನಾನು ಇದ್ದೇನಲ್ಲ ಅಲ್ಲಿ. ನಾನಿರುವಾಗ ಒಬ್ಬನ ಬಲಿ ಕೊಡ್ತೇನೆ ನಾನು. ಅಲ್ಲ ಬಲಿ ಕೊಡ್ತೇನೆ. ನೀವು ಈಗ ನರಮೇಧಕ್ಕೆ ನೀವು ಒಪ್ಪಿಕೊಂಡದ್ದು ಯಾಕೆ? ನರಮೇಧಕ್ಕೆ ಒಪ್ಪಿಕೊಂಡದ್ದು ಯಾಕೆ ಅಂತ, ಅದು ನನಗೆ ತ್ರಿಶಂಕುವಿನಲ್ಲಿರುವಂತಹ ಒಂದು ಪ್ರೀತಿ. ಆ ತ್ರಿಶಂಕುವಿನ ಮಗನಲ್ಲಿರುವಂತದ್ದು ಮತ್ತೆ ನನಗೆ ಸಾಮರ್ಥ್ಯ ಉಂಟು. ನೀವು ಈಗ ನನಗೆ ಸಾಮರ್ಥ್ಯ ಉಂಟು. ಕಾರಣದಿಂದ ನರಮೇಧಕ್ಕೆ ಬರುವಾಗ ಬಲಿ ಕೊಡ್ಲಿಕ್ಕಿಲ್ಲ ಎನ್ನುವ ಭಾವದಿಂದ ಬಂದದ್ದ? ಅಲ್ಲಲ್ಲ ಅದು ನನ್ನ ಭಾವ ಯಾವುದು ಅಂತ ನನಗೆ ಗೊತ್ತುಂಟದು. ಎಲ್ಲವೂ ಗೊತ್ತಿದ್ದದ್ದೆಲ್ಲ ಹೇಳಲಿಕ್ಕಿರುವುದಲ್ಲ. ಎಷ್ಟು ಬೇಕೋ ಅಷ್ಟು ಹೇಳುದು. ನನಗೆ ನಾನು ಯಾವ ಭಾವದಲ್ಲೇ ಬರಲಿ ನನ್ನ ಕಾಲಿಗೆ ಬಿದ್ದಂತಹ ಶುನಶೇಪನನ್ನು ಉಳಿಸಿದ್ದೇನಾ? ಉಳಿಸಿದ್ದೀರಿ. ಅದೇ ಶುನಶೇಪನನ್ನು ತಲೆಗಡಿಬೇಕೊಳ್ಳುದ. ಶುನಶೇಪನನ್ನು ಉಳಿಸುವುದಕ್ಕೆ ನಿಮ್ಮ ವರುಣ ಮಂತ್ರೋಪದೇಶವೇ ಹೊರತು ಹರಿಶ್ಚಂದ್ರನನ್ನು ಉಳಿಸುವುದಕ್ಕೆ ನಿಮ್ಮೊಬ್ಬರದ್ದೇ ಅಲ್ಲ. ಅಲ್ಲಿ ಜಮದಗ್ನಿ ಇದ್ರು, ನಾನಿದ್ದೆ. ಪ್ರಧಾನ ನಾನು ವರುಣ ಮಂತ್ರ ಉಪದೇಶ ಮಾಡಿದವ ನಾನಲ್ಲವ ಸಿಕ್ಕರೆ. ಅದೌದು. ವರುಣ ಮಂತ್ರಕ್ಕೆ ನೀವು, ನರಮೇಧಕ್ಕೆ ಬ್ರಹ್ಮನಾಗಿ ನಾನಿದ್ದೆ, ಹೋತೃವಾಗಿ ನೀವಿದ್ದೀರಿ, ಅದ್ವೈರ್ಯವಾಗಿ ಮತ್ತೊಬ್ಬರು ಜಮದಗ್ನಿ ಇದ್ರು, ಆಯಾಸ್ಯ ಇದ್ದ, ಇವರೆಲ್ಲ ಸೇರಿ ಮಾಡಿದ್ದಲ್ವಾ? ಹೌದು. ಹಾಗಾದ್ರೆ ವರುಣ ಯಾವುದಕ್ಕೆ ಪ್ರತ್ಯಕ್ಷನಾದದ್ದು ಎನ್ನುವುದಾಗಿ ಕೇಳಿದ್ರೆ, ನೀವು ಮಂತ್ರೋಪದೇಶ ಮಾಡಿದಕ್ಕಲ್ಲ, ಮಂತ್ರೋಪದೇಶ ಮಾಡಿದಕ್ಕೆ ಶುನಶೇಪನನ್ನು ಉಳಿಸಿದ್ದು, ಜಲೋದರ ರೋಗ ನಿವಾರಣೆಯಾದದ್ದು ನರಮೇಧ ಪ್ರತ್ಯಾಮ್ನಾಯದಿಂದ ಪೂರ್ತಿಯಾಯಿತು ಎನ್ನುವ ಕಾರಣ. ಅದು ವರುಣನೇ ಹೇಳಿದ್ದು. ಅವನ ಪ್ರಾರ್ಥನೆಗೆ ವರುಣ ಬಂದದ್ದು. ಅದರಲ್ಲಿ ಬೇರೆ ಬೇರೆ ವ್ಯಾಖ್ಯಾನ ಇಲ್ಲ. ವ್ಯಾಖ್ಯಾನ ಇರೋದು ಅಲ್ಲ. ವರುಣ ಬಂದದ್ದೇ ಪ್ರಾರ್ಥನೆಗೆ ಪ್ರಸನ್ನರಾಗುವುದು ದೇವತೆಗಳಿಗೆ ಸ್ವಭಾವ. ಸರಿ. ಈಗ ನೀವು ನರಮೇಧ ಅರ್ಧದಲ್ಲಿ ನಿಲ್ಲಿಸಿದ ಪೂರ್ತಿ ಮಾಡಿದ್ದ. ವರುಣ ತೃಪ್ತನಾಗಿದ್ದಾನೆ. ಯಾವ ಅಂಗದಲ್ಲಿ ಬಗೆಯಾದಂತಹ ದೇವತೆ ತೃಪ್ತಿಯಾಗಬೇಕಾದ ಮುಖ್ಯ. ಅಲ್ಲ, ಹೇಗೆ ಕಾರ್ಯಾಂಗ ಮುಖ್ಯ ಅಲ್ಲ. ಅಲ್ಲ ಕಾರ್ಯಾಂಗದಲ್ಲೇ ತೃಪ್ತನಾಗಿದ್ದಾನೆ. ಪ್ರತ್ಯಾಮ್ನಾಯವಾಗಿ ಶುನಶೇಪನನ್ನು ಬಲಿ ಕೊಡುವ ಬದಲು ವರುಣ ಮಂತ್ರವನ್ನು ಉಪದೇಶಿಸಿದ್ದೀನಿ. ಕಾರ್ಯಾಂಗದಲ್ಲೇ ತೃಪ್ತನಾಗಿದ್ದಾನೆ. ಅದು ನಾನೇ ಅಲ್ವಾ ಮಾಡಿದ್ದಲ್ಲ. ಈಗ ನೀವು ಪರ್ಯಾಯವಾಗಿ ನನ್ನನ್ನೇ ಹೇಳುವುದು ನೀವು. ಏನು? ಹೌದೌದಾ? ನಾನೇ ಅಲ್ವಾ? ನಾವು ಅದನ್ನೇ ಜಗಿಯುವುದು ಬೇಡ. ಹೌದಾ? ಎಷ್ಟು ಜಗದ್ರು ಅದಲ್ಲಿ ಹರಿಶ್ಚಂದ್ರ ಸಣ್ಣ ಸುಳ್ಳು ಹೇಳಿದ್ದಾನೆ ಅನ್ನೋದು ಸತ್ಯವೇ. ಅದನ್ನು ಸತ್ಯ ಮಾಡ್ಲಿಕ್ಕೆ ಇನ್ನೂ ಹರಿಶ್ಚಂದ್ರ ಸುಳ್ಳು ಹೇಳೋದಾಗ ಏನು ಮಾಡುದು ಅಂತ ಆಲೋಚನೆ ಮಾಡಬೇಕು. ಅಲ್ಲ ನಿಮಗೆ ಸುಳ್ಳು ಅಂತ ಯಾಕೆ ಕಾಣೋದು ಗೊತ್ತುಂಟ? ಯಾಕೆ? ಅದು ನಿಮ್ಮ ಗುಣ. ಅದೇ ಯಾವುದು? ನನ್ನ ಗುಣ. ಬೆಂಕಿಯಲ್ಲಿ ನೀರನ್ನು ಎಷ್ಟು ಬಿಸಿ ಮಾಡಿದ್ರು ನೀರಿಗೆ ಒಂದು ಗುಣ ಇರ್ತದೆ. ಬಿಸಿಯಾದ ನೀರನ್ನು ಬೆಂಕಿಗೆ ಹಾಕಿದ್ರೆ ಬೆಂಕಿ ಆರದೇ ಇರ್ತದ? ನೀರು ಎನ್ನುವ ಕಾರಣದಿಂದ ಬೆಂಕಿ ಆರಲೇಬೇಕು. ಬೆಂಕಿಯ ಸಹವಾಸದಿಂದ ನೀರು ಬಿಸಿಯಾದರೂ ಮತ್ತೆ ಬಿಸಿ ನೀರನ್ನು ಬೆಂಕಿಗೆ ಹಾಕುವಾಗ ಆರುವ ಹಾಗೆ ಅದು ಬಿಸಿಯಾಗ್ತದೆ ಹೊರತು ನೀರು ಎನ್ನುವುದು ಸುಳ್ಳಾಗಿರುವುದಿಲ್ಲ. ಅದೇ ಹೇಳಿದ್ದು ನಾನು. ನೀವು ಬ್ರಹ್ಮರ್ಷಿ ಆದರೂ ಅದು ಒಳಗಿಂದ ಅದೇ ಉಂಟಾ ಅಂತ. ಯಾವುದು? ನಿಮ್ಮಲ್ಲಿದ್ದ ಮೊದಲಿನ ಕ್ಷಾತ್ರ. ಅದು ಕೆಲವೊಂದು ಹಣ್ಣಿನಲ್ಲಿ ಎಷ್ಟು ಹಣ್ಣಾದ್ರೂ ಸ್ವಲ್ಪ ಹುಳಿ ಇರ್ತದೆ. ಇದು ಹುಳಿ ಹೋಗಲಿಲ್ಲ. ಬ್ರಹ್ಮರ್ಷಿ ಮತ್ತೆ ಹಾಕಿದ್ದಲ್ಲ ಮೊದಲೇ ಇದ್ದದ್ದು. ಯಾಕೆ ಅಂತ ಕೇಳಿ, ಈ ಪ್ರಪಂಚದಲ್ಲಿ ಕುರಸ್ತ್ರೀಯೊಬ್ಬಳು ಸರಿ ಇದ್ದಾಳೋ ಇಲ್ವೋ ಅಂತ ಹೆಚ್ಚು ವಿಮರ್ಶೆ ಮಾಡುವುದೇ ಬದುಕಿನಲ್ಲಿ ಮಾನಿನಿಯಾಗಿ ಬದುಕದೇ ಇರುವವಳು, ಜಾರೆಯಾದವಳು. ಮಾಡಬಾರದು ವಿಮರ್ಶೆ ಮಾಡಬಾರದು. ಹರಿಶ್ಚಂದ್ರನಂತವನನ್ನು ವಿಮರ್ಶೆ ಮಾಡುವಲ್ಲಿ ನಿಮಗೆ ಮತ್ತೆ 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 ಉತ್ಸುಕತೆ ಕಾಣುವುದು ಯಾಕೆ ಅಂತ ಕೇಳಿದ್ರೆ, ನಿಮ್ಮ ಒಳಗಿನ ಕ್ಷಾತ್ರ. ಒಬ್ಬ ಕ್ಷತ್ರಿಯನನ್ನು ತಾವು ಹೊಗಳಿದ್ರಿ ಅಂತ. ಹೌದು. ಮತ್ತೆ ಇನ್ನೊಂದುಂಟು,
ಆಕ್ಷೇಪ ಅಂತಲ್ಲ, ಹೇಳಿ. ನಿಮಗೆ ಕ್ಷತ್ರಿಯನಾಗಿ ಬದುಕಲಿಕ್ಕೆ ತುದಿ ಮುಟ್ಲಿಕ್ಕೆ ಆಗ್ಲಿಲ್ಲ. ಒಂದು ರೀತಿಯಲ್ಲಿ ನಿಮ್ಮದು ಹಾಗೆ ಅಲ್ವಾ? ಹೇಗೆ? ನೀವು ಸ್ವರ್ಗ ಕೊಟ್ಟವನ ಸ್ಥಿತಿ. ಅಂದ್ರೆ ಕ್ಷತ್ರಿಯನಾಗಿ ಬದುಕುವಾಗ ನಿಮ್ಗೆ ಆಯುಧದಿಂದ ಹೊಡೆದು ಒಬ್ಬನನ್ನು ಸೋಲಿಸಲಿಕ್ಕೆ ಆಗ್ಲಿಲ್ಲ. ಈಗ ಬ್ರಾಹ್ಮಣನಾಗಿ ಬದಲಾದ ಮೇಲೂ ಕ್ಷಾತ್ರವನ್ನು ಬಿಡ್ಲಿಕ್ಕೆ ಆಗ್ಲಿಲ್ಲ. ಅವ ಅಲ್ಲಿದ್ದಾನೆ, ಅಭಿನವ ತ್ರಿಶಂಕು, ನೀವು ಇಲ್ಲಿದ್ದೀರಿ ಅಂತ ನೀವು ತಿಳ್ಕೊಂಡಿದ್ದೀರಿ. ಅಲ್ಲ, ಹೇಳಿದ್ದು ನಾನು. ನೀವು ಶಾಸ್ತ್ರವನ್ನು ಪೂರ್ತಿ ಬಿಡ್ಲಿಲ್ಲ, ಬ್ರಾಹ್ಮಣ್ಯದಲ್ಲಿಯೂ ಪೂರ್ತಿ ಉಳಿಲಿಲ್ಲ. ಹಾಗಾಗಿ ನಿಮ್ಮಲ್ಲಿರುವ ಗುಣ ಯಾರೋ ಚರು ಬದಲಾದದ್ದು. ಹೌದಪ್ಪ, ಅದು ಹೆಂಡತಿಗೆ ಗಂಡನೇ ಉಪದೇಶ ಮಾಡಿದ್ದು. ಹೌದಾ? ರುಚಿಕ ಸತ್ಯವತಿಗೆ. ಹೌದು. ಹೌದಾ? ಸತ್ಯವತಿ ದೇವಿಗೆ ಉಪದೇಶ ಮಾಡಿದ್ರಲ್ಲಿ ಸ್ವಲ್ಪ ಚರು ಬದಲಾಯ್ತು. ಆಚೆ ಈಚೆ ಆಯ್ತು. ಬ್ರಾಹ್ಮಣನಾಗಿ ಹುಟ್ಟಬೇಕಾದ ಅದರಲ್ಲಿ ನನ್ನನ್ನು ಅಪರಾಧಿ ಮಾಡಬೇಡಿ ನೀವು. ಯಾಕೆ ಮಾಡಬೇಡಿ? ಆ ಚರುವನ್ನು ತಿಂದ ತಾಯಿಯನ್ನು ಪ್ರಶ್ನೆ ಮಾಡುವುದು, ಅದನ್ನು ವಿಮರ್ಶಿಸುವ ಮಗನ ಕೆಲಸ ಅಲ್ಲ. ನಾನು ಅಪರಾಧ ಅಂತ ಹೇಳಿದ್ದೆ. ಅದೇ ಈಗ ನೀವು ಈಗ ತಾಯಿ ಚರು ಬದಲಾಯಿಸಿದ್ದು ಅಪರಾಧ ಅಂತ ಹೇಳಿದ್ದಲ್ಲ ನಾನು. ಅದು ಸ್ವಭಾವ ಅಲ್ವಾ ಸಿಸ್ಟರೇ? ಸ್ವಭಾವ. ಹೌದು, ಸ್ವಭಾವ. ಇಲ್ಲಿಗೆ ಬಂದ ಮೇಲೆ ಷಟ್ರಸೋಪೇತ. ಅದೇ ಈಗ ಈ ಷಟ್ರಸದಲ್ಲಿ ಈ 6 ರಸ ಇಲ್ವೋ? ಈ ಬ್ರಹ್ಮರ್ಷಿ ಆದ್ಮೇಲೆ ನೀವೇನ್ ಹೇಳಿದ್ದು? ಕ್ಷತ್ರಬಲಕ್ಕೆ ಧಿಕ್ಕಾರ, ಬ್ರಹ್ಮ ತೇಜವೇ ಬಲಾಬಲ, ಅದಕ್ಕಿಂತ ದೊಡ್ಡ ಬಲ ಇಲ್ಲ. ಹೀಗೆ ಹೇಳಿಯು ಈಗಲೂ ಕ್ಷಾತ್ರವನ್ನೇ ತೋರಿಸ್ತೀರಿ, ರಾಜಸವನ್ನೇ ತೋರಿಸ್ತೀರಿ ಎಂದಾದ್ರೆ ನೀವು ಎಷ್ಟು ಏರಿದ್ರು ಕೆಳಗಿನದ್ದನ್ನು ಬಿಡುವುದಿಲ್ಲಲ್ಲ. ನಿಮ್ಮನ್ನು ಎಷ್ಟು ಜುಟ್ಟು ಹಿಡಿದು ಮೇಲೆ ಎತ್ತಿದ್ರು ನಿಮ್ಮನ್ನು ಕ್ಷಾತ್ರ ಗಡ್ಡ ಹಿಡಿದು ಕೆಳಗೆ ತಗ್ತದಲ್ವಾ? ಅದೇ ಹೇಳಿದ್ದು ನಾನು. ಹಾಗಾಗಿ ಹರಿಶ್ಚಂದ್ರನ ಬಗ್ಗೆ ಆಗ ಹರಿಶ್ಚಂದ್ರನಂತ ಸತ್ಯವಂತನ ಬಗ್ಗೆ ಸಣ್ಣ ಸುಳ್ಳು. ನೀವು ಹೇಳಿದ್ದು ಒಳ್ಳೇದುಂಟು. ಎಷ್ಟು ಜುಟ್ಟು ಹಿಡಿದ್ರು ಮೇಲೆ ಹೋಗುವುದಿಲ್ಲ, ಗಡ್ಡ ಹಿಡಿದು ಕೆಳಗೆ ಜುಟ್ಟು ಕೆಳಗಂತೆ ಗೊತ್ತಿಲ್ಲ. ಹೌದಾ? ಅದ್ಯಾಕೆ? ಅದು ಗೊತ್ತುಂಟಲ್ಲ. ಏನು? ಇದು ಪುನಃ ಬಂದದೇನಲ್ವಾ? ಮತ್ತೆ ಎನ್ನ ಕುಲವ ಎನಿಗದಿರು ಅಭಿಮಾನ ಇದೆ. ಹೀನ ಕುಲಕ್ಕೆ ನಾನು ಹೇಳಿದದ್ದಲ್ಲ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋಬಲ ಬಲಂ ಶಿವಾನುಗ್ರಹದಿಂದ ಪಡೆದಂತಹ ದಿವ್ಯಾಸ್ತ್ರಗಳು, ಅಸ್ತ್ರಗ್ರಾಮಗಳು ತಮ್ಮ ಬ್ರಹ್ಮದಂಡದಲ್ಲಿ ವಿಫಲವಾಗಿ ಹೋಯಿತು. ಹಾಗಾದ್ರೆ ಯಾವುದು ಶ್ರೇಷ್ಠ? ಅದು ಸತ್ಯ. ಅದನ್ನು ಪ್ರಮಾಣ ಅಂತ ಅಂಗೀಕರಿಸಿದ್ದೇನೆ. ವಸಿಷ್ಠರನ್ನೇ ಪ್ರಮಾಣವನ್ನಾಗಿಟ್ಟು ಏರಬೇಕಾದ ಎತ್ತರವನ್ನು ಹೇಳಿದ್ದೇನೆ. ನನ್ನಲ್ಲಿ ಹುಳಿ ಹೋಗದೇ ಇದ್ರೆ, ಕ್ಷಾತ್ರ ಹೋಗದೇ ಇದ್ರೆ ಬ್ರಹ್ಮಋಷಿ ಅಂತ ನೀವು ಬಂದು ಉದ್ಘಾಟನೆ ಮಾಡ್ತೀರಾ ನನ್ನನ್ನು ಬ್ರಹ್ಮಋಷಿ ಅಂತ ನೀವು ಉದ್ಘಾಟನೆ ಮಾಡಿದ ಕಾರಣ ನನ್ನಲ್ಲಿ ಕ್ಷಾತ್ರದ ಲವಲೇಶವೂ ಇಲ್ಲ ಅಂತ ಒಪ್ಪಬೇಡ. ಇಲ್ಲದಿದ್ದರೆ ನಿಮ್ಮ ಆಯ್ಕೆ ತಪ್ಪಾಗುವುದಿಲ್ವಾ? ಅಲ್ಲ, ಅವತ್ತಿರ್ಲಿಲ್ಲ, ಈಗ ಬಂತ ಅಂತ. ಅವತ್ತು ಇಲ್ಲದೆ ಇದ್ದದ್ದು ಒಬ್ಬ ಬ್ರಹ್ಮಋಷಿಗೆ ಮತ್ತೆ ಬರುವುದು ಹೇಗೆ? ಈಗ ನೀವು ಹೇಳಿದ್ದನ್ನೇ ನಾವು ತೆಗೆದುಕೊಳ್ಳುವುದು ಹೌದಾದ್ರೆ, ನನ್ನನ್ನೇ ಪ್ರಮಾಣವಾಗಿ ಸ್ವೀಕರಿಸಿ ನೀವು ಹೊರಟದ್ದು ಹೌದಾದ್ರೆ, ನಾನು ಈಗ ಹೇಳಿದ್ದನ್ನು ಪ್ರಮಾಣ ಅಂತ ಇಲ್ಲ ಇಲ್ಲ. ಈಗ ನೀವು ನಮ್ಮ ಈಗ ನನ್ನಲ್ಲಿ ಕ್ಷಾತ್ರದ ವಾಸನಾ ಪ್ರಜ್ಞೆ ಇದೆ ಅಂತ ತಾವು ಹೇಳಿದ್ರಿ. ಆ ವಿಷಯದಲ್ಲಿ ವಿಮರ್ಶೆ ಅಷ್ಟೇ ನಂದು, ತಮ್ಮನ್ನು ಆಕ್ಷೇಪಿಸುವುದಲ್ಲ. ಮೂರು ಮೂರ್ತಿಗಳು ಹೇಳಿದ್ರು ನಾನು ಒಪ್ಪುವುದಿಲ್ಲ. ವಸಿಷ್ಠರೇ ಬಂದು ಹೇಳಬೇಕು, ನೀವೇ ಬಂದು ಹೇಳಿದ ಕಾರಣ ನನ್ನ ಕ್ಷಾತ್ರದ ಯಾವುದೇ ಲವಲೇಶವು ಪೂರ್ವವಾಸನೆ ಇಲ್ಲ ಎನ್ನುವುದು ನೀವು ಪ್ರಮಾಣ ಪತ್ರ ಕೊಟ್ಟದ್ದೇ ನನಗೆ ಸಾಕು ಆಧಾರ. ನಿಮ್ಮ ಹತ್ರ ತೋರಿಸಲಿಕ್ಕೆ ಬೇರೊಂದು ಬೇಕಾಗಿಲ್ಲ. ಈಗ ನನ್ನಲ್ಲಿ ಮತ್ತೆ ಬಂತ ಅಂತ ತಾವು ಕೇಳಿದ್ರಿ. ನೀವು ಕೇಳಿದ್ದು ಸರಿ ಉಂಟು, ಸರಿ ಉಂಟು. ಯಾಕೆ ಸರಿ ಉಂಟು? ನೀವೊಂದು ನಿಮಿಯಜ್ಞಕ್ಕೆ ನಿಮ್ಮನ್ನು ವರ್ಣ ಮಾಡಿದ ಮೇಲೆ ಇಂದ್ರನಲ್ಲಿ ಒಂದು ಹೋದ್ರಂತೆ. ಹೌದು, ಒಂದು 500 ವರ್ಷಕ್ಕೆ ಹೋಗಿದೆ. 1000 ವರ್ಷ ಅಂತ ಇದ್ದುತ್ತ ಸುದ್ದಿ. ಅಂಕೆ ಸಂಖ್ಯೆಯಲ್ಲಿ ವ್ಯತ್ಯಾಸ ಇದ್ರೆ ವ್ಯತ್ಯಾಸ ನೀವು ಮಾಡಿಕೊಳ್ಳಿ. ನನಗೆ ಸುದ್ದಿ ವರದಿ ಅದು. 500 ವರ್ಷದಲ್ಲಿ ಬಂದ್ರಿ. ಯಾವುದೇ ಧಾರ್ಮಿಕ ವಿಧಿವಿಧಾನಗಳು, ವೈದಿಕ ಕೈಂಕರ್ಯಗಳಿಗೆ ದಿನ ಮುಂದೆ ಹಾಕಲಿಕ್ಕಿಲ್ಲ, ನಾಳೆ ನಾಳೆ ಅಂತ. ಅದು ಶೀಘ್ರ ಆಗಬೇಕಾದ್ದು ಫಲಪ್ರಾಪ್ತಿಗೆ. ಹಾಗಾದ ಕಾರಣ ಗೌತಮರನ್ನು ವರ್ಣ ಮಾಡಿ
ಯಜ್ಞ ಮಾಡಿದ ನಿಮಿ. ಅದವರ ಆಶ್ರಮದ ಹತ್ರ ವೈಜಯಂತ ಎಂಬ ನಗರವನ್ನು ಮಾಡಿ ಬಹಳ ವಿಶೇಷವಾದಂತಹ ಯಜ್ಞ. ತಮಗೆ ಸಿಟ್ಟು ಬಂತು, ಶಪಿಸಿದ್ರಿ ವಿದೇಹನಾಗು. ಶಾಪ ಆ ಫಲದಿಂದ ಅವನಿಗೂ ಬಂತು ಶಕ್ತಿ ಸಿದ್ಧಿ, ತಮಗೂ ಪ್ರತಿಶಾಪ. ಯಜ್ಞಯಾಗಾದಿಗಳನ್ನು ಮಾಡಿದವ ಪುಣ್ಯಾತ್ಮ. ವಿದೇಹನಾಗು, ಇಬ್ಬರಿಗೂ ವಿದೇಹನಾಗು. ಆದರೆ ವಿದೇಹನಾಗು ಅಂತ ನೀವು ಹೇಳಿದ ಶಾಪದ ಸಂದರ್ಭದಲ್ಲಿ ಋಷಿಮುನಿಗಳು ಆ ನಿಮಿಯನ್ನು ಗುಪ್ತವಾಗಿ ರಕ್ಷಣೆ ಮಾಡಿ, ದೇಹವನ್ನು ರಕ್ಷಣೆ ಮಾಡಿ ಯಾಗ ಪೂರ್ತಿ ಮಾಡಿದ್ರು. ಪ್ರಸನ್ನರಾದಂತಹ ದೇವತೆಗಳು ಪ್ರಸನ್ನರಾಗಿ ಏನು ಬೇಕು ಅಂತ ಕೇಳಿದ್ರು. ಅದರಿಂದ ಯಾಗದ ಪೂರ್ಣಾಹುತಿಯಾಗಿ ಅವಭೃತ ಮುಗಿಸಿ ಕೇಳುವಾಗ ಅವನೇ ಕೇಳಿದ, ಮನುಷ್ಯರ ಕಣ್ಣಿನಲ್ಲಿ ನಾನಿರಬೇಕು ನಿಮಿ. ಹಾಗೆ ಬಂದದ್ದು. ಕಣ್ಣು ಮುಚ್ಚಿ ತೆಗೆಯುವಾಗ ನಿಮಿಷ. ಹೌದಾ? ಆದರೆ ನಿಮಗೆ ಬ್ರಹ್ಮನ ಹತ್ರ ಹೋಗಿ ಕೇಳಬೇಕಾಗಿ ಬಂತು ಅಂತ ನಮಗೆ ವರದಿ. ಏನು ಅಂತ ಅಲ್ಲ, ಅದು ನೀವು ಹೇಳಬೇಕು ವರದಿ. ಆವಾಗ ಬ್ರಹ್ಮದೇವರೇ ಹೇಳಿದ್ರಂತೆ, ನೀವು ದೇಹವನ್ನು ಕಳ್ಕೊ ಮಗ, ಅದು ವರುಣಾಂಶದಲ್ಲಿ ಏನೋ ಸೇರಬೇಕು. ಚೇತನಾರಹಿತವಾಗಿರುವಾಗ, ಅಂಗ ಇಲ್ಲದೆ ದೇಹ ಇಲ್ಲದೆ ಇರುವಾಗ ಬ್ರಹ್ಮನಲ್ಲಿ ಕೇಳಿದ್ರು. ಹೌದೌದು, ಸರಿ. ಆಗ ಮಿತ್ರಾವರುಣರ ತೇಜಸ್ಸಿನಲ್ಲಿ ಸೇರಿಕೋ ಅಂತ ಬ್ರಹ್ಮನೇ ಹೇಳಿ. ಹೌದು, ಇರಲಿ. ಆ ಸಂದರ್ಭದಲ್ಲಿ ಊರ್ವಶಿಯಲ್ಲಿ ಮತ್ತೆ ಕುಂಭ ಸಂಭವರಾಗಿ ಆ ಸಂದರ್ಭದಲ್ಲಿ ಅವಳು ಹೇಳಿದ್ಲಂತೆ, ನನ್ನ ಮನಸ್ಸು ವರುಣನಲ್ಲಿ, ಚಿತ್ತ ಮೈ ಮಿತ್ರನಲ್ಲಿ ಅಂತ ಹೇಳಿದ್ಲ. ಅಲ್ಲ, ವರುಣ ಕೇಳುವಾಗ ನಾನು ಮಿತ್ರನ ವಶವರ್ತಿ ಆಗಿದ್ದೇನೆ ಅಂತ ಹೇಳಿದ ಕತೆ ಕೇಳಿದ್ದು ನಾನಿರಲಿಲ್ಲ ಅಲ್ಲ. ಆದರೆ ಮನಸ್ಸು ನನ್ನದ್ದು, ಚಿತ್ತ ಸೂರ್ಯನಲ್ಲಿ ಉಂಟು ಅಂತೇಳಿ ಒಬ್ಬನಲ್ಲಿ ಮನಸ್ಸಿರುವಂತಹದ್ದು, ಒಬ್ಬನಿಗೆ ಮೈ ಕೊಡುವಂತಹದ್ದು ಒಂದು ರೀತಿಯ ವಿಚಲನೆ ಅಲ್ಬೋದು. ನಾನು ಪ್ರೌಢ ಭಾಷೆಯಲ್ಲಿ ಹೇಳಿ, ಪ್ರೌಢ ದೇವಲೋಕದ ಭಾಷೆಯಲ್ಲಿ ಮನಸ್ಸೊಬ್ಬನಿಗೆ ಮೈಯೊಬ್ಬನಿಗೆ ಅಂತ ಆಯ್ತು. ಹಾಗೆ ಅಂತ ಹುಟ್ಟಿದ ಅಗಸ್ಯರು ಅವರು ತಾನು ಮಿತ್ರನ ಮಗ ಅಂತ ಹೇಳಿಲ್ಲ, ನಾನು ವರುಣನ ಮಗ ಅಂತ ಅವರು ಹೇಳ್ತಾ ಇದ್ದಾರೆ, ನಿಮ್ಮನ್ನು ವರುಣನ ಮಗ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರ ಅಂಶದಿಂದ ಯಾರು ಎನ್ನುವುದೇ ಸ್ಪಷ್ಟ ಇಲ್ಲ. ಮೈತ್ರಾವರುಣಿ ಒಟ್ಟಿಗೆ ಮೈತ್ರಾವರುಣಿ ಹೀಗೆ ಅಸ್ಪಷ್ಟವಾದದ್ದು ಕಾಣುತ್ತದೆ. ಆ ದೇಹವನ್ನು ಒಂದು ಶಾಪಗ್ರಸ್ತ ದೇಹ. ಹಾಗಾದ್ರೆ ಇಂದ್ರಿಯ ವಶವರ್ತಿಗಳಾಗದ ವಸಿಷ್ಠರಿಗೆ ಒಂದು ಶಾಪ ಬಂದಿದೆ, ಆ ಶಾಪ ಅನುಭವಕ್ಕೂ ಬಂದಿದೆ, ಬ್ರಹ್ಮದೇವರೇ ಪರಿಹಾರ ಹೇಳಿದ್ದಾರೆ ಅಂತ ಆಗುವಾಗ ಒಂದು ಆಗ ನನ್ನನ್ನು ಆಕ್ಷೇಪಿಸಿದ್ರಲ್ವ, ತಮಗೂ ಇಂತಹ ವಿಕಾರಗಳು ಶಾಪವು ಬಂದಿದೆ. ಇನ್ನೊಂದು ಮಿತ್ರ ಸಹನ ಪ್ರಕರಣದಲ್ಲಿ ಹಾಗೆ ಆಗ್ಲಿಲ್ವ? ಏನಾಗಿದೆ? ಆ ಯಜ್ಞವನ್ನೇ ಇಡೀ ಸಂರಕ್ಷಣೆ ಮಾಡುತ್ತಿದ್ದದ್ದು ತಮ್ಮ ತೇಜಸ್ಸಿನಿಂದ. ರಾಕ್ಷಸನೇ ವಸಿಷ್ಠ ರೂಪದಲ್ಲಿ ಬಂತು, ಕುಣಿಸು ಕೇಳಿದ. ಹಾಗೆಂತ ಊಟಕ್ಕೆ ಹೋಗುವಾಗ ನೀವೇ ಹೋದದ್ದು, ರಾಕ್ಷಸ ಅಲ್ಲ. ಹೌದಾ? ರಾಕ್ಷಸ ಒಬ್ಬ ವಸಿಷ್ಠನ ರೂಪವನ್ನು ತಡಿಲಿಕ್ಕೆ ಆಗ್ತದೆ, ಮಿತ್ರ ಸಹನಿಗರಿಗೆ ಗೊತ್ತಾಗುವುದಿಲ್ಲ ಅಂತಂದ್ರೆ ವಸಿಷ್ಠರ ರೂಪವನ್ನು ತಡಿಲಿಕ್ಕೆ ಆಗ್ತದೆ ಅಲ್ವ? ಏನಾಗುತ್ತೆ? ಅಲ್ಲ, ಆಯ್ತು, ಅದು ಮಿತ್ರ ಸಹನಿಗೆ ಗೊತ್ತಾಗ್ಲಿಲ್ಲ, ಪ್ರಮಾದ ಮಿತ್ರ ಸಹನದ್ದು. ಆಗ ಹರಿಶ್ಚಂದ್ರನಂತೂ ಪ್ರಮಾದ ಅಂತ ತಾವು ಹೇಳಿದ್ರಿ, ಇಲ್ಲಿ ಮಿತ್ರ ಸಹನಂತೂ ಪ್ರಮಾದವೇ. ಹಾಗೆಂತ ತಾವು ಸಿಟ್ಟಿನಿಂದ ಶಪಿಸಿ, ಅದರಿಂದ ಅವನೇ ತನ್ನ ರಾಜಶಿತನದಿಂದ ಶಪಿಸುವುದಕ್ಕಾಗಿ ಹಸ್ತದಲ್ಲಿ ಉದಕವನ್ನು ಹಿಡ್ಕೊಂಡ, ಮದಯಂತಿ ತಡೆದು. ಹಾಗೆಂತ ಆ ಶಾಪಜಲದಲ್ಲಿ ಶಕ್ತಿ ಇತ್ತು. ಯಾಕೆ? ಕಲ್ಮಾಶವಾದನಾದ. ಈ ಕಾರಣದಿಂದ ಕಾಮಾದಿ ವಿಕಾರಗಳು ಹೇಗೆ ನನ್ನಲ್ಲಿ ಮೂಲವಾಸನ ಅಂತಂದು ತಾವು ಹೇಳಿದ್ರ, ತಮಗೆ ಯಾವ ಮೂಲವಾಸನ ಪ್ರಜ್ಞೆ? ಈಗ ಮಿತ್ರ ಸಹನ ಪ್ರಕರಣವು ಮತ್ತು ನಿಮಿಯ ಪ್ರಕರಣದಲ್ಲಿಯೂ ತಾವು ಹಾಗೆ ದೇಹವನ್ನು ಕಳ್ಕೊಂಡು ಇದ್ರಿ. ಹಾಗಾದ್ರೆ ಇಂದ್ರಿಯವನ್ನು ನಿಗ್ರಹಿಸಿ ಇಂದ್ರಿಯಗಳಿಗೆ ವಶವರ್ತಿಯಾಗದೇ ಇರುವಂತಹ ವಸಿಷ್ಠ ಎಂಬ ಹೆಸರಿನಲ್ಲೇ ಒಂದು ಆಕ್ಷೇಪ ಕಾಣ್ತದೆ. ನಾನಾದ್ರೂ ಕ್ಷತ್ರಿಯನಾಗಿದ್ದವ ಬ್ರಹ್ಮ ಋಷಿ ಆದದ್ದು, ಏನೋ ಒಂದು ಪೂರ್ವವಾಸನೆಯೋ, ಮರಕ್ಕೆ ಅಂಟಿಕೊಂಡಿದ್ದಂತಹ ಬಳ್ಳಿ ಒಣಗಿ ಬೀಳುತ್ತದೆ, ಒಣಗಿ ಬಿದ್ದ ಮೇಲೆ 10 ವರ್ಷ ಕಳೆದರೂ ಬಳ್ಳಿ ಅಂಟಿಕೊಂಡಿದೆ ಅಂತ ಒಂದು ವಾಸನ ಇರ್ತದೆ ಮರದಲ್ಲಿ, ಹೇಗೆಯೋ. ಹೌದಾ? ನಾವು ಊಟ ಮಾಡಿದರೆ 2 ದಿವಸ ಕೈಯ ಪರಿಮಳ ಹೋಗೋದಿಲ್ಲ. ಆ ಕಾರಣದಿಂದ ವಾಸನ ಒಬ್ಬ ಕ್ಷತ್ರಿಯನ ಬ್ರಹ್ಮಋಷಿ ಆದದ್ದಲ್ಲಿ ಇದ್ರೆ ಇರಬೇಕೆಂದೇನೂ ಇಲ್ಲ, ಇದ್ರೆ ಆಕ್ಷೇಪಿಸುವುದಕ್ಕಿಂತ ಅದು ಇಲ್ಲದೇ ಇರುವ ಬ್ರಹ್ಮಋಷಿಗಳು ವಿಶ್ವಾಮಿತ್ರ ಮುನಿಗಳೇ, ನೀವು ಪೂರ್ವಾಶ್ರಮದಲ್ಲಿರುವಾಗ, ನೀವು ಬರುವ ಮೊದಲು ನಾನು ಏಕಾಗ್ರತೆಯಲ್ಲಿರುವಾಗ ನನ್ನ ಹೆಂಡತಿಯೇ ಬಂದು ಕೇಳಿದ್ದಾಳೆ, ಏನು ಮುಖದಲ್ಲಿ ಇಷ್ಟು ಕಂದಿದಂತಹ ಒಂದು ಸ್ಥಿತಿ ಕಾಣ್ತಾ ಉಂಟು, ಕೌಶಿಕ ಬರ್ತಾ ಇದ್ದಾನೆ, ಅವನಿಂದಾಗಿ ಇಂಥ ರಕ್ತಪಾತ ಆಗ್ಲಿಕ್ಕೆ ಉಂಟು, ಯಾಕೆ ನೀವು ತಡೆಯುವುದಿಲ್ಲ? ಕಾಲವನ್ನು ನಾನು ತಡೆಯುವುದಕ್ಕೆ
ಕಾಲಚೋದಿತವಾಗಿ ಕರ್ಮಕ್ಷಯ ಮಾಡುವುದಕ್ಕೆ ನಾನಿರುವುದು. ಪುಣ್ಯವೂ ಮಾಡ್ಲಿಕ್ಕಿಲ್ಲ, ಪಾಪವೂ ಮಾಡ್ಲಿಕ್ಕಿಲ್ಲ. ಪಾಪ ಮಾಡಿದ್ರೆ ಬೇರೆ, ಪುಣ್ಯ ಮಾಡಿದ್ರೆ ಬೇರೆ, ಅದು ಎರಡೂ ಯಾವುದು. ಮೋಕ್ಷಾಪೇಕ್ಷಿಗಳಾದವರು ಏನು ಮಾಡುವುದು? ಕರ್ಮಕ್ಷಯ ಮಾಡುದು. ನಿಮಿಯ ಯಜ್ಞದಲ್ಲಿ ಆದದ್ದು ಅದು. ಕರ್ಮಕ್ಷಯಕ್ಕೆ ಬೇಕಾಗಿ ಶಾಪ ಕೊಟ್ಟದ್ದು, ಮತ್ತೊಂದು ರೂಪವನ್ನು ಧರಿಸುವುದಕ್ಕೆ. ನಾನು ಕಾಲಜೋದಿತವಾಗಿ ಶಾಪ ಕೊಟ್ಟದ್ದು. ಮತ್ತೆ ಮಿತ್ರಸಹನ ಪ್ರಕರಣ, ಅವನದ್ದು ಪ್ರಮಾದ ಹೌದು, ತಪ್ಪು ಹೌದು, ಪ್ರಮಾದ ಹೌದು. ಯಾಕೆ? ಈಗ ಅವ ಬಡಿಸಿದವ ಯಾರು ಅಂತ ಅವನಿಗೆ ಗೊತ್ತಿಲ್ಲದೇ ಇದ್ರು, ಒಬ್ಬ ಪಾಕಕ್ಕೆ ಯಾರನ್ನು ಇಟ್ಟುಕೊಳ್ಬೇಕು ಎನ್ನುವುದಾಗಿ ವಿಚಾರಣೆ ಮಾಡದೆ ರಾಜನಾದವ ಇಟ್ಟುಕೊಂಡ್ರೆ ಅದು ಅವನದ್ದು ತಪ್ಪೇ, ಅದಕ್ಕೆ ಶಾಪ ಕೊಟ್ಟದ್ದು. ಅದೇ ವಸಿಷ್ಠರೇ, ನಾನು ಹೇಳುದು ಹೇಗೆ ಪ್ರಮಾದ ಒಂದು ದೀರ್ಘ ಸಮಯ ನಿಮ್ಮ ಸೇವೆ ಮಾಡಿ ಕುಲಗುರುಗಳಾಗಿ ಒಂದು ಪ್ರಮಾದ ತಿಳಿದು ಮಾಡಿದ್ದಲ್ಲ. ನೋಡು ತಿಳಿದು ಮಾಡಿದ್ದಲ್ಲ. ಹೇಗೆ ಹರಿಶ್ಚಂದ್ರನನ್ನು ಪ್ರಮಾದ ಅಂತ ಹೇಳಿ ನೀವು ಸಮರ್ಥಿಸಿದ್ರ, ಅದೇ ಸೌದಾಸನ ಒಂದು ಪ್ರಮಾದ ಅಂತ ಒಪ್ಪಿ ತಾವು ಅನುಗ್ರಹ ಮಾಡಬೇಡ ವಸಿಷ್ಠರೇ. ಮತ್ತೆ ಅವನಿಗೆ ಅನುಗ್ರಹ ಆಗ್ಲಿಲ್ವಾ 12 ವರ್ಷದ ನಂತರ? 12 ವರ್ಷದ ನಂತರ ಅನುಗ್ರಹ. ವರುಣ ನನ್ನ ಅಪ್ಪನ ಸ್ಥಾನದಲ್ಲಿರುವವ ಅಂತ ಹೇಳ್ತೀನಿ. ಪ್ರಮಾದ ಮಾಡಿದ ಹರಿಶ್ಚಂದ್ರನಿಗೆ ಜಲೋದರ ರೋಗ ದೇವಕಲ್ಪವಾದ ವರುಣನೇ ಕೊಡ್ತಾನೆ. ಪ್ರಮಾದ ಮಾಡಿದಂತಹ ಮಿತ್ರಸಹನಿಗೆ ಋಷಿ ಕಲ್ಪನಾದ ವಸಿಷ್ಠ ಕೊಟ್ಟರೆ ತಪ್ಪ? ಕೊಡಬಾರದು. ಯಾಕೆ ಕೊಡಬಾರದು? ಈಗ ದೇವಕಲ್ಪದಲ್ಲೇ ಅದಕ್ಕೆ ತಾವಾಗ ಕೊಡಬಾರದು ಅಂತ ಕೇಳ್ತೀರಿ, ಹೌದಾ? ಹಾಗಾದ್ರೆ ಸ್ವಲ್ಪ ನಿಮ್ಮಲ್ಲಿ ಕರ್ಮ ವಾಸನೆ ಉಂಟಲ್ವೇ? ಇಲ್ವೇ ಇಲ್ಲ. ಕರ್ಮ ಕ್ಷಯ ಮಾಡುದು. ಅದೇ ಕರ್ಮ ಕ್ಷಯ ಮಾಡಬೇಕಾದ್ರೆ ಇರ್ಬೇಕಲ್ಲ, ಇಲ್ಲದೆ ಇದ್ದದನ್ನು ಕ್ಷಯ ಮಾಡಬೇಕು ಅಲ್ಲ. ಕರ್ಮ ಅಂದ್ರೆ ಕರ್ಮ ಮಾಡ್ತೇವಲ್ವ ನಾವು. ಅದೇ ನಾವು ಉಸಿರಾಡುವುದು ಒಂದು ಕರ್ಮವೇ, ನಾವು ನಡೆದಾಡುವುದು ಒಂದು ಕರ್ಮ. ನೀವು ಮಾಡಿದ್ರೆ ಕರ್ಮ ಕ್ಷಯ, ಹೌದಾ? ನಾವು ಮಾಡಿದ್ರೆ ಕರ್ಮ ಬಂಧನ. ಇದೆಲ್ಲ ನೀವು ಹೌದೌದು ಈ ಋಷಿ ಧರ್ಮವನ್ನು ಹಗುರ ಮಾಡಿದಾಗ ಆಗ್ತದೋ ಅಂತ ನನಗೆ ಕಾಣುವುದು ಅಲ್ವಾ? ಅಲ್ಲಿ ನೀವು ತಪ್ಪಿದ್ರಿ, ನಿಮಗೂ ಶಿಕ್ಷೆ ಆಯಿತು. ಬ್ರಹ್ಮದೇವರು ಹೇಳಿದ್ದಾರೆ. ಹಾಗಾದ ಕಾರಣ ಒಬ್ಬ ಕ್ಷತ್ರಿಯನಾದಂತಹ ಬ್ರಹ್ಮಋಷಿ ಮಾಡುವುದರಲ್ಲಿ ಬ್ರಹ್ಮದೇವರು ಹೇಳಿದ್ರಲ್ಲ, ಆ ಹುಟ್ಟಿನ ಮೂಲವಷ್ಟು ಒಳ್ಳೆದಿಲ್ಲ ಅದು. ವಸಿಷ್ಠ ಮುನಿಗಳೇ, ಶಿಕ್ಷೆ ಆದದ್ದರಲ್ಲೆಲ್ಲ ನಾವು ತಪ್ಪಿತಸ್ಥರು ಅಂತ ಅರ್ಥ ಅಲ್ಲ. ಈಗ ವೃತ್ರವದ ತಪ್ಪ ಆದ್ರೂ ದೋಷ ಬರ್ಲಿಲ್ವಾ ಇಂದ್ರನಿಗೆ? ಬ್ರಾಹ್ಮಣ ಅದೇ ಈ ಕೆಲವು ನಾವು ಲೋಕ ಕಲ್ಯಾಣಕ್ಕೆ ಬೇಕಾಗಿ ನಮ್ಮನ್ನು ನಾವು ಅದರ ಮೊದಲು ವಿಶ್ವರೂಪನದ್ದೇ ಬಂದಿದೆ, ಹೌದು ಅಲ್ವಾ? ಹಾಗಾದ್ರೆ ಆ ಪ್ರೇತ ಬಾಧೆ ಇವನ ಪ್ರೇತ ಬಾಧೆಯಿಂದ ಮತ್ತೆ ಆಗ್ತಾ ಹೋದ. ಈಗ ನಮ್ಮಂತವರೆಲ್ಲ ಅನುಭವಿಸುವುದು ನಮ್ಮ ದುಃಖವನ್ನೇ ಅನುಭವಿಸುವುದಲ್ಲ, ಕೆಲವೊಮ್ಮೆ ಲೋಕದ ದುಃಖವನ್ನು ಅನುಭವಿಸಬೇಕಾ ನಮ್ಮಂತವರು. ಹೌದು, ನಮ್ಮಂತವರು ನಮ್ಮ ಮಟ್ಟಕ್ಕೇರಿದ್ರೆ ಈಗ ರಾಜಸವನ್ನು ಉಳಿಸಿಕೊಂಡ್ರೆ ಆಗುದಿಲ್ಲ. ಮತ್ತೊಂದು ನೀವು ಹೇಳಿದಿರಿ, ವಿಚಲನೆಯಾದ ಮನಸ್ಸಿನ ಊರ್ವಶಿಯ ಯಾವುದೇ ಕಾರಣದಿಂದ ರೇತಸ್ಸು ಸ್ಖಲನ ಆಗಲಿ, ಈಗ ಹುಟ್ಟು ನಮ್ಮ ಕೈಯಲ್ಲಿ ಉಂಟಾ? ಇಲ್ಲ, ಅದು ಆಕಸ್ಮಿಕ ಅಲ್ವಾ? ಈಗ ಅಷ್ಟೆಲ್ಲ ವಿಚಲನೆ. ಹಾಗೆ ನೀವು ಹೇಳಿದ ಮೇಲೆ ನನಗೆ ಸಂತೋಷ ಆಯ್ತು. ಈಗ ನಾನು ಕ್ಷತ್ರಿಯನಾಗಿ ಬ್ರಾಹ್ಮಣನದ್ದು ನನ್ನ ಸಂಕಲ್ಪವ ಅಲ್ಲ, ಅದು ರುಚಿಕರ ಅನುಗ್ರಹ. ಆದ್ರೆ ಒಂದುಂಟು, ಈಗ ಹುಟ್ಟಿನಲ್ಲಿರುವ ಸ್ವಭಾವವನ್ನು ಮತ್ತೆ ನಾವು ಪರಿವರ್ತಿಸಿ ಸಂಸ್ಕಾರವನ್ನು ಬೆಳೆಸಿಕೊಳ್ಳುವುದು ನಮ್ಮ ಕೈಯಲ್ಲಿರುವುದು. ಅದು ನಮ್ಮ ಕೈಯಲ್ಲಿರುವುದು. ಅದು ನಮ್ಮ ಕೈಯಲ್ಲಿರುವುದು. ನೀವು ಸಂಸ್ಕಾರವನ್ನು ಬೆಳೆಸಿಕೊಂಡು ಬ್ರಹ್ಮರ್ಷಿ ಆದ್ಮೇಲೆ ಅದನ್ನು ಪಡೆಯಬಾರ್ದು. ನೀವೊಂದು ಹೇಳಿದಿರಿ, ವಿಚಲನೆಯಾದವಳಿಂದ ಹುಟ್ಟಿದವ. ಈಗ ಅದು ನನಗೆ ಗೊತ್ತಿಲ್ಲದೆ ಹುಟ್ಟಿದ್ದಲ್ವ? ಹೌದೌದು. ಈಗ ಗೊತ್ತಿದ್ದು ನೀವು 25 ವರ್ಷ ಇರಲಿಲ್ವ? ಯಾವುದು ವಿಚಲನೆ ಆದ ಮೇನಕೆಯೊಂದಿಗೆ? ಅದು ಬೇಕು ಅಂತ ಇದ್ದದ್ದು ನಾನು. ಹೌದೌದು. ಈಗ ನೀವು ಅಷ್ಟು ಮಡಿವಂತಿಕೆ ಅಲ್ಲಲ್ಲ, ಅಷ್ಟು ಮಡಿ. ಈಗ ಬ್ರಹ್ಮ ಋಷಿಗೆ ನೋಡಿ, ಬ್ರಹ್ಮ ಋಷಿಗೆ ನಾನು ಏರ್ತಾ ಇರುವ ದಾರಿಯಲ್ಲಿ ಕರ್ಮಕ್ಷಯ ಅಂತ ಒಂದು ಮಾತು ಹೇಳಿದಿಲ್ವಾ? ಅದು ಸಹ ಕರ್ಮಕ್ಷಯವೇ. ಅದಿದ್ರೆ ಬ್ರಹ್ಮ ಋಷಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಬ್ರಹ್ಮ ಋಷಿ ಆದ್ಮೇಲೆ ಯಾರೋ ಒಬ್ಬಳು ಸೆರಗ ಹಾಸಿದಾಗ ತಿರುಗಿ ನೋಡುವುದಲ್ಲ. ಬ್ರಹ್ಮ ಋಷಿ ಆಗುವ ಮೊದಲೇ ಏನನ್ನೆಲ್ಲ ನಾವು ಕಳ್ಕೊಳ್ಬೇಕೋ ಇಂದ್ರಿಯಾಪೇಕ್ಷೆಯನ್ನು, ಅದನ್ನು ಕಳೆಯುವುದಕ್ಕಾಗಿ 25 ವರ್ಷ ಮಾಡಿದ್ದೇನೆ. ಮತ್ತೆ ನಿಮಗೆ ನೆನಪಿರಲಿಲ್ಲ ಅಂತ ನಾರದರು ಬಂದು ಹೇಳಿದಂತೆ? ಅದೆಲ್ಲ ಸುಮ್ಮನೆ ಮಾಡೋದು. ನನಗೆ ನೆನಪಿಲ್ಲದೆ ಸಂಸಾರ ಮಾಡಿದ್ದೆ. ಬ್ರಹ್ಮರ್ಷಿ ಪದವಿಯತ್ತ ಲಕ್ಷ್ಯ ಇಟ್ಟಿದ್ದೇನೆ ಎನ್ನುವುದನ್ನು ಮರೆತ ಹಾಗೆ 25 ವರ್ಷ ಸಂಸಾರ ಜೀವನದಲ್ಲಿ ಮುಳುಗಿದ ನಿಮ್ಮನ್ನು ನಾರದರು ಎಚ್ಚರಿಸಿದ ಮೇಲೆ ನೀವು 25 ವರ್ಷ ಇರ್ತಿರ್ಲಿಲ್ಲ. 10 ವರ್ಷದ ಅವಳಿಗೆ ಮಗು ಆಗ್ತಿದ್ರೆ ಅದು 11ನೇ ವರ್ಷದಲ್ಲಿ ಹೋಗ್ತಿದ್ದೆ. 25 ವರ್ಷ ಬೇಕಾಯಿತು ಮಗು ಪಡೀಲಿಕ್ಕೆ. ಯಾಕೆಂದ್ರೆ ನನ್ನ ಈ ತಪಸ್ಸು ಬಿಡ್ಲಿಲ್ಲ. ಯಾಕೆ ನಾನು ಹೇಳಿದೆ, ಕುಟುಂಬಕ್ಕೆ ಹೋಗಲಿಕ್ಕೆ ತಪಸ್ಸು ಬಿಡ್ಲಿಲ್ಲ. ಯಾಕೆ? ಈಗ ನೀವು ಹೇಳಿದ್ರಲ್ವಾ, ವಿಚಲನೆಯಾದವನಿಗೆ ಹುಟ್ಟಿದ ಕಾರಣ ನಿಮ್ಮಲ್ಲಿ ಈ ಸ್ವಭಾವ ಉಂಟು ಅಂತ ನೀವು ಹೇಳಿದ್ರೆ ನಿಮಗೆ ಕಷ್ಟ ಆಗ್ತದೆ. ಏನು? ನಿಮ್ಮಿಂದ ಹುಟ್ಟಿದವಳಿಗೂ ನಾಳೆ ಲೋಕದವರು ಹೇಳ್ತಾರೆ, ಹಾಗೆ ಹೇಳಕೂಡದು. ಹಾಗಾಗಿ ನಿಮ್ಮಿಂದ ಹುಟ್ಟಿದವಳು, ಅವಳು ಹುಟ್ಟಿದ್ದು ಮೇನಕೆಯಿಂದ ಹುಟ್ಟಿದವಳು, ಅವಳು ಲೋಕದಲ್ಲಿ ಹುಟ್ಟನ್ನು ನೋಡಿಯೇ ಅವಳಿಗೆ ಮಾನ್ಯತೆ ಸಿಗುವುದಲ್ಲ, ಹುಟ್ಟನ್ನು ನೋಡದೆಯೂ ಸಂಸ್ಕಾರದಿಂದ ಮಾನ್ಯತೆ ಸಿಗುತ್ತದೆ. ಕಣ್ವರ ಅನುಗ್ರಹದಿಂದ ಆಯ್ತು. ಸರಿ, ಕಣ್ವರ ಅನುಗ್ರಹದಿಂದ ಮತ್ತೊಬ್ಬರು ತಪಸ್ಸುಗಳೇ ಅನುಗ್ರಹ ಮಾಡಿದ್ದು, ಬೇರೆ ಯಾರು ಅಲ್ಲ. ಸರಿ ಸರಿ. ಹರಿಶ್ಚಂದ್ರ ಈ ಪ್ರಮಾದದಿಂದ ಜಲೋದರ ರೋಗ ಬಂತು ಅಂತ ಹೇಳಿದ್ರೆ
ಅವನಿಗೆ ಸುಳ್ಳು ಹೇಳಿ ಜಲೋದರ ರೋಗ ಬಂತು ಅಂತ ನೀವು ಭಾವಿಸುವುದು ಬೇಡ. ಈಗ ಮಿತ್ರಸಾನ ಪ್ರಕರಣವನ್ನು ಏನು ಪ್ರಮಾಣವಾಗಿ ಸ್ವೀಕರಿಸಿದ್ರೋ ಅದೇ ಪ್ರಮಾಣವನ್ನು ಇಲ್ಲಿಯೂ ಸ್ವೀಕರಿಸಿದ್ರೆ ನಾನೊಂದು ಪ್ರತಿಜ್ಞೆಯಾಗಿ ಹೇಳಬಲ್ಲೆ. ಏನು? ಈ ಭೂಮಿಯಲ್ಲಿ ಬಾಯೋಳು ಇನಿತದಲ್ಲಿಂದು ಬೇಳಲು ಕೇಳಿ ಹರಿಶ್ಚಂದ್ರಾಖ್ಯ ಭೂವರನು ಸಂದರಾಯನು ಅಧಿಕ ಭಿಳಪುರ ವೃಂದ ಪೋಷಿತ ಸತ್ಯನಿಧಿ ವರ ಸಿಂಧು ಶಯನನ ಭಜಕನೆ ವರ ಸಿಂಧು ಶಯನನ ಭಜಕನೆ ಎನೆ ಕೇಳುತ್ತ ಮುನಿ ನುಡಿದ ವಿಶ್ವಾಮಿತ್ರರೇ, ಬ್ರಹ್ಮರೇಶ್ವರ ಧರಣಿ ಪಾಲಕರಲ್ಲಿ ಅತ್ಯಧಿಕ ನೆನೆಸಿ ಚಂದಿರನಾದರೂ ಬಿಸಿಯಾದನು, ಬೆಂಕಿಯಾದರೂ ತಣ್ಣಗಾದಿ, ಸೂರ್ಯನಾದರೂ ಪ್ರಭೆ ಕಳೆದುಕೊಂಡಾನು, ಧಾರಿಣಿಯಾದರೂ ರಸಾತಳಕ್ಕೆ ಹೋದೀತು, ಜಲನಿಧಿಯಾದರೂ ಬತ್ತಿ ಹೋದೀತು. ಆದರೆ ಹರಿಶ್ಚಂದ್ರನಲ್ಲಿರುವಂತಹ ಧರ್ಮ ಪ್ರಜ್ಞೆ, ಹರಿಶ್ಚಂದ್ರನಲ್ಲಿರುವಂತಹ ಸತ್ಯವ್ರತ, ಹರಿಶ್ಚಂದ್ರನಲ್ಲಿರುವಂತಹ ನೀತಿಯ ಮೇಲೆ ಮಮತೆ, ಇದು ಯಾವ ಕಾಲಕ್ಕೂ ಬತ್ತಿ ಹೋಗುವುದಕ್ಕಿಲ್ಲ. ಈ ಧಾರಿಣಿಯಲ್ಲಿ ಹರಿಶ್ಚಂದ್ರನಂತಹ ಧರ್ಮಾತ್ಮ ವರ್ತಮಾನ ಕಾಲದಲ್ಲಿ ಯಾರೂ ಇಲ್ಲ ಎನ್ನುವುದು ನನಗೆ ದೃಢವಾದಂತಹ ವಿಶ್ವಾಸ. ಖಂಡಿತವಾಗಿ ಈ ಪ್ರಪಂಚದಲ್ಲಿ ಯಾರು ಎಷ್ಟು ಮನಸ್ಸು ಮಾಡಿದ್ರು ಹರಿಶ್ಚಂದ್ರನ ಸತ್ಯವ್ರತ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ? ಹೌದಾ? ಹೌದು, ನಿಶ್ಚಯವೇ ಅದು. ಕಳೆದು ಹೋದ ಘಟನೆಗಳನ್ನು ನೆನಪಿಸುವುದು ಮುಖ್ಯ ಅಲ್ಲ, ಅದನ್ನು ವಿಮರ್ಶಿಸುವುದು ಮುಖ್ಯ ಅಲ್ಲ. ಮುಂದೆ ಆಗಬೇಕಾದ್ದೇನು ಅದರ ಬಗೆಗೆ ನಾವು ಲಕ್ಷ್ಯ ವಹಿಸಬೇಕು. ಹೋದ ವಿಷಯ ಕಳೆದು ಹೋಯಿತು, ಅದು ಸತ್ಯವೋ ಸುಳ್ಳೋ ಪ್ರಕರಣ ಆಗಿದೆಯೋ ಇಲ್ವೋ, ನಾವು ಎಷ್ಟು ಮಾತಾಡಿದ್ರೆ ಅದು ಆದ ಪ್ರಕರಣ ಅಲ್ವೋ ನಾವು ಆಡುವುದು. ಮುಂದೇನು? ಈಗ ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಎನ್ನುವುದು 4 ದಿವಸದ ತೀರ್ಮಾನ ಅಲ್ಲ. ಬದುಕಿನ ಉದ್ದಕ್ಕೂ ಅವನ ಅನುಷ್ಠಾನ ಏನು? ನನ್ನ ಲಕ್ಷ್ಯ ಈಗ ಹರಿಶ್ಚಂದ್ರನ ಕಡೆಗೆ, ಸತ್ಯದ ಸಾಕ್ಷಾತ್ಕಾರದ ಕಡೆಗೆ. ಹೌದೌದು, ಹರಿಶ್ಚಂದ್ರ ಸತ್ಯವಂತನೋ ಪ್ರಶ್ನಿಸಿ ಪ್ರಶಾಂತವಾದಂತಹ ಶಾಂತ ಸಾಗರಕ್ಕೊಂದು ಕಲ್ಲೆಸೆದು ಹೊರಟು ಹೋಗುವುದು ವಿಶ್ವಾಮಿತ್ರ ಪ್ರಜ್ಞೆಯಲ್ಲ. ಬದಲಾಗಿ ಆ ಶಾಂತತೆಯನ್ನು, ಪ್ರಶಾಂತತೆಯನ್ನು ಸರ್ವದಾ ಕಾಯ್ದುಕೊಳ್ಳುವಂತಹದ್ದು ವಿಶ್ವಾಮಿತ್ರ ಲಕ್ಷ್ಯ. ಇದು ಪ್ರಸ್ತಾಪೇನ ತಾವೊಂದು ಮಾತು ಹೇಳಿದ್ವಿ, ಬ್ರಹ್ಮ ಋಷಿಗಳು ತಾವು. ಆ ಕಾರಣದಿಂದ ಇದನ್ನು ಪಂಥಾಹ್ವಾನವಾಗಿ ನಾನು ಸ್ವೀಕರಿಸಿದ್ದೇನೆ. ಹರಿಶ್ಚಂದ್ರ ಮುಂದೇನು? ಹಿಂದೆ ಹೋಗಲಿ, ಅಣೆಕಟ್ಟಿನಿಂದ ಕಳೆದು ಹೋದಂತಹ ನೀರನ್ನು ಮತ್ತೆ ಸೇರಿಸಲಿಕ್ಕೆ ಬರುವುದಿಲ್ಲ. ಹೌದಾ? ಆ ಕಾರಣದಿಂದ ಹರಿಶ್ಚಂದ್ರ ಸಟೆಯನ್ನಾಡಿದರೆ ಅಲ್ಲ, ಇಲ್ಲಿಯವರನ್ನು ಬಿಟ್ಟೆ ಅಂತ ಹೇಳಿದ್ರೆ ನಾವು ಪುನಃ ಇದೆ ಹಳೆಯ ಕಥೆಯಿಂದ ನಾವು ಹೇಳಬೇಕಾಗ್ತದೆ. ನಾವು ಮುಂದೆ ಹೋದ ಮೇಲೆ ಹಿಂದೆ ಹೋಗ್ಲಿಕ್ಕಿಲ್ಲ. ಪ್ರವಾಹದಿಂದ ಕಳೆದು ಹೋದ ನೀರನ್ನು ಪುನಃ ಪ್ರವಾಹಕ್ಕೆ ಬಂದು ಸೇರ್ತದೆ. ಅದು ಕೊಡಪಾನದಲ್ಲಿ ಹೊತ್ತು ಹಾಕಬೇಕಷ್ಟೇ, ಅಮ್ಮ ಅದೇ ಕೆಲಸ ಮಾಡಬೇಕು. ಹಾಗಾದ್ರೆ ಅದೆಲ್ಲ ಮುಖ್ಯ. ಕೆಚ್ಚಲಿನಿಂದ ಹಾಲು ಕೆಳಗೆ ಬಂತು, ಹೌದಾ? ಪುನಃ ಕೆಚ್ಚಲಿಗೆ ಸೇರಿಸಲಿಕ್ಕೆ ಆಗ್ತದ? ಹಸುವಿಗೆ ಕೊಡಬೇಕಷ್ಟೇ ಬಾಯಿಗೆ, ಅದುವೇ ಹಾಲಾಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆ ಕಾರಣದಿಂದ ಹರಿಶ್ಚಂದ್ರ ಸತ್ಯವನ್ನಾಡಿದರೆ ಮತ್ತೆ ಸವಾಲು ನಮ್ಮದ್ದು ಹಾಗೆ. ಅಸತ್ಯವನ್ನಾಡಿದರೆ ಮತ್ತೆಂತದುಂಟು ಅಲ್ವಾ? ಹೇಳುವುದು ನಾನು ಮುಂದಿನ ಅಂತ ಹೇಳುದು, ಹಿಂದೆ ಅಂತ ನಾನು ಹೇಳಲಿಲ್ಲ. ಪುನಃ ಅದನ್ನೇ ನಾವು ಪುನಃ ಹಿಂದೆ ಹೋಗಬೇಕು. ಸತ್ಯವಂತನಾದರೇನು?
ಅವ ಸತ್ಯ ಹೇಳಬೇಕು ಅಂತ ಇರುವುದು, ಅವ ಸುಳ್ಳು ಹೇಳಿಕೊಂಡೇ ಇರಬೇಕು ಅಂತಲ್ಲ. ಒಂದು ಅನುಭವದಿಂದ ನಾನು ಹೇಳುದು, ಮುಂದೆ ಹೇಳ್ತಾನ ಇಲ್ವೋ ಗೊತ್ತಿಲ್ಲ. ಸತ್ಯವಂತನೇ ಆದ ಸದಾ ಸರ್ವದ ನಾವು ಕೊಡುವವರು. ನಾನು ಹರಿಶ್ಚಂದ್ರ ವಿರೋಧಿ ಅಲ್ಲ, ಮತ್ತೆ ವಸಿಷ್ಠ ವಿರೋಧಿಯ? ನೀವು ತಪ್ಪು ತಿಳ್ಕೊಂಡಿದ್ರಿ ನಾನು ವಸಿಷ್ಠ ವಿರೋಧಿ ಅಂತ. ಬೇರೆಯವರಾದ್ರೆ ನಾನು ಇಷ್ಟೊತ್ತು ಮಾತಾಡುವುದೇ ಇಲ್ಲ, ವಸಿಷ್ಠರಾದ ಕಾರಣ ಮಾತಾಡಿ. ಮತ್ತೆ ಆ ಕಾರಣದಿಂದ ಏನನ್ನು ಕೊಡುವುದು? ಅವನ ಅಪ್ಪನಿಗೆ ನಾನು ನನ್ನ ತಪಸ್ಸನ್ನು ದಾರಿ ಎರೆದು ಸ್ವರ್ಗವನ್ನು ಕೊಟ್ಟಿದ್ದೇನೆ. ಈಗಲೂ ಹಾಗೆ ನನ್ನ ತಪಸ್ಸಿನ ಬಲುಭಾಗವನ್ನು ಹರಿಶ್ಚಂದ್ರನಿಗಾಗಿ ದಾರಿ ಎರೆಯುತ್ತೇನೆ. ಯಾಕೆ? ಅವನಿಂದ ಲೋಕ ಕಲ್ಯಾಣವಾಗ್ತದೆ. ಸುಮ್ಮನೆ ನನ್ನದು ಉಂಟು ಅಂತ ಕೊಡುವುದಲ್ಲ, ಹರಿಶ್ಚಂದ್ರನಿಗೆ ದಾರಿ ಎರೆದ್ರೆ ಆ ಸತ್ಯ ಲೋಕಕ್ಕೆ ವಿನಿಯೋಗವಾಗ್ತದೆ, ಅದು ಶಾಶ್ವತವಾಗ್ತದೆ. ಮಾತ್ರ ಅಲ್ಲ, ಸುರೆಯ ಬಾಂಡವನ್ನು ನೆತ್ತಿಯಲ್ಲಿ ಹೊತ್ತು ದಕ್ಷಿಣ ಮುಖವಾಗಿ ನಾನು ಯಾತ್ರೆ ಮಾಡಿಯೇನು. ಹೌದಾ? ನನ್ನದು ಪ್ರತಿಜ್ಞಾವಾಕ್ಯವೇ ನಿರ್ಣಯ. ಅದು ಒಂದು ವೇಳೆ ಅವ ಸುಳ್ಳು ಹೇಳಿದ್ರೆ ಹಾಕೊಳ್ಳಿ ಸತ್ಯ ಅಲ್ಲ, ಅಷ್ಟೇ, ನನ್ನ ಮಾತಿಲ್ಲ. ಸುಳ್ಳು ಹೇಳದೇ ಇದ್ರೆ ನೀವು ಮಾಡ್ತೇನೆ ಅಂತ ಹೇಳಿ ಸತ್ಯ ಹೇಳಿದೆ. ಸುಳ್ಳು ಹೇಳದೇ ಇದ್ರೆ ಸತ್ಯ ಅಂತ ಆಗುದಿಲ್ಲ. ಇನ್ನು ಮುಂದೆ ಅವನಲ್ಲಿ ಸಡ್ಡೆ ಬರದೇ ಮುಂದಿನದ್ದು ಅಲ್ವಾ? ಒಂದು ವೇಳೆ ಸಡ್ಡೆ ಬಂದು ಹೋಯಿತು ಅಂತ ಆದ್ರೆ ತಲೆಯನ್ನು ಓಡಿಸಿ, ಶಿಕೆಯನ್ನು ಓಡಿಸಿ, ನೀವು ಹೇಳಿದ ಹಾಗೆ ದಕ್ಷಿಣ ಯಾತ್ರೆ ನರಕಪಾಲದಲ್ಲಿ ಹೆಂಡವನ್ನು ಹಿಡಿದು ಕುಡಿಯುತ್ತಾ ನಾನು ಸಾಕ್ತೇನೆ. ಇಂದ್ರ ನಿರ್ಣಯಕ್ಕೆ ಬಂತು ಎಂದುದಾಗಿದ್ದನು ಮಾದಿದರು ಸುರಪಾಲ ಎಂದ ಸರ್ವರೋಳ್ ಆಗಲು ಚಂದದಲ್ಲಿ ಹೋಗಿರುತ್ತ ಚಂದದಲ್ಲಿ ಹೋಗಿರುತ್ತ ಬಂದರ ಮನೆಗೆ ನಗುತ್ತ ಯಾವುದನ್ನಾದರೂ ಮತಿಸದೆ ಸಮ್ಮತಿಸುವುದು ಸ್ವಭಾವವಲ್ಲ ಅನ್ನುವುದನ್ನು ನಾವು ಮೂಲಾಧಾರವಾಗಿ ಇರಿಸಿಕೊಂಡರೆ ಹೌದು. ಇಂದೀ ಬಗೆಯಾಗಿ ನೀವು ಮಾತಾಡಿಕೊಂಡದ್ರಲ್ಲಿ ನಮ್ಮ ಆಕ್ಷೇಪ ಇಲ್ಲ. ಆದರೆ ನಮ್ಮ ಸಭಿಕರ ಸಮ್ಮುಖದಲ್ಲಿ ನಾನು ಒಂದು ಧೈರ್ಯ ಹೇಳ್ತೇನೆ, ಇನ್ನು ಸದ್ಯಕ್ಕೆ ಇಂಥ ಪ್ರಶ್ನೆ ನಾನು ಕೇಳುವುದಿಲ್ಲ ಸಭಾಸದಲ್ಲಿ. ನಿನಗೆ ಅಷ್ಟು ಸಾಕಾಗಿ ಅಲ್ಲ, ಇದು ಇತ್ಯರ್ಥ ಆಗಬೇಕಲ್ಲ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿದ ಮೇಲೆ ನೀವು ಅವನಿಗೆ ತಪಸ್ಸನ್ನು ಧಾರೆ ಎರೆಯುತ್ತೀರೋ ಅಲ್ಲ ಇವರು ಶಿಖೆಗೊಳಿಸುತ್ತೀರೋ ಅನ್ನುವುದಲ್ಲ ಇದರಲ್ಲಿ ಅಂತಿಮವಾಗಿ ವಿಜಯವಾಗಬೇಕಾದದ್ದು. ನಮಗೆ ಸತ್ಯದ ಹೂರಣ ಏನು ಅನ್ನುವುದನ್ನು ಸ್ಪಷ್ಟಗೊಳಿಸ, ಸತ್ಯದ ಸ್ವರೂಪ ಏನು. ಹೌದು, ಯಾಕೆ ನಾವು ಇದನ್ನು ನಿರೀಕ್ಷಿಸಬಹುದು. ಇರುವರು ಮಾತನಾಡಿಕೊಂಡದ್ದು ಬ್ರಹ್ಮರ್ಷಿ ವರೇಣ್ಯ. ಆದ್ದರಿಂದ ಈ ಜಗತ್ತಿಗೆ ಒಂದು ಹೊಸ ಸತ್ಯ ಉದ್ಘಾಟನೆಯಾಗಲಿ ಅನ್ನುವುದನ್ನು ನಾನು ಬಯಸುತ್ತೇನೆ. ಒಂದುಂಟು, ಏನು? ನೀವು ಇಲ್ಲಿಗಾಗ ಬರ್ತಿರ್ಬೇಕು. ಇಂದ್ರ, ಇದು ತೀರ್ಮಾನ ಆಗದೆ ದೇವಸಭೆಗೆ ವಿಶ್ವಾಮಿತ್ರನ ಪ್ರವೇಶ ಇಲ್ಲ. ನೀವು ಬರುವುದೇನು? ಅಲ್ಲ, ಯಾಕೆಂದ್ರೆ ನಾ ಬಂದ್ರೆ ಪುನಃ ಒಂದು ಪ್ರಸಂಗ ಆಗ್ತದೆ, ಅವಾಗ ನನಗೆ ಮಾತಾಡೋದೇ ಆಗೋದಿಲ್ಲ. ಅಲ್ಲ, ಅದು ಸರಿ ಹೇಳು. ಅದಕ್ಕೆ ಬೇಕಾಗಿ ನನ್ನ ಲಕ್ಷ್ಯ ಸತ್ಯದ ಸ್ವರೂಪದ ಸಾಕ್ಷಾತ್ಕಾರ. ಸತ್ಯ ಸಾಕ್ಷಾತ್ಕಾರಕ್ಕಾಗಿ ಕಾಯೋಣ. ಅದಕ್ಕೆ ಬೇಕಾಗಿ ನಾನು ಸುಳ್ಳನ್ನು ಗಟ್ಟಿ ಮಾಡ್ತಾ ಹೋಗುದು. ಸುಳ್ಳು ಗಟ್ಟಿಯಾಗದೆ ಸತ್ಯ ಅದರ ಮೇಲೆ ನಿಲ್ಲಿಕ್ಕಾಗ್ತದ? ಇಲ್ಲ ಇಲ್ಲ. ಮತ್ತೊಂದು, ಅನೃತದ ಅಡೆತಡೆಗಳು ಬಾರದೆ ಸತ್ಯದ ನಡುಗೆ ಗಮ್ಯವನ್ನು ಸೇರುವುದು ಕಷ್ಟ. ಪರೀಕ್ಷೆ ಬೇಕು. ಹೌದು, ಪರೀಕ್ಷೆ ಬೇಕು. ಅಲ್ಲ, ನಿನಗೆ ಗೊತ್ತಿಲ್ಲದೆ ಕೇಳಿದ್ದಲ್ಲ, ನೀನು ಲೋಕಕ್ಕೆ ಸರಿಯಾದ ಪ್ರಮಾಣ ಬೇಕು ಎನ್ನುವುದಾಗಿ ಕೇಳಿದ್ದು ಅಂತ ನಮಗೆ ಗೊತ್ತುಂಟು. ನಿಸ್ಸಂಶಯವಾಗಿ ಹೋಗಿ ಆ ಪ್ರಶ್ನೆಯ ಮರ್ಮವನ್ನು ನೀವು ಅರ್ಥ ಮಾಡಿಕೊಂಡು, ನಾನು ಪೂರ್ವ ಪೀಠಿಕೆಯಲ್ಲಿ ಹೇಳಿದ್ದೇನೆ, ಜಗತ್ತಿಗೆ ಉದಾತ್ತವಾದ ಆದರ್ಶವಾಗಿ ಒಂದು ಸತ್ಯೋದ್ಘಾಟನೆಯಾಗಬೇಕು. ಸತ್ಯಕ್ಕೆ ಆದರ್ಶ ವ್ಯಕ್ತಿ ಯಾರು ಅಂತ ನಿರ್ಣಯ ಆಗಬೇಕು. ಯಾಕೆ ಆಗಬೇಕು? ಆ ಸತ್ಯ ಪಥವನ್ನು ಆ ಮೇಲಿನ ಭಾವಿ ಜೀವನ ಜನಾಂಗವು ಅನುಸರಿಸುವಂತಾಗಬೇಕು. ಇದು ವಿಶ್ವಾಮಿತ್ರರು ಪರೀಕ್ಷೆಗೆ ಹೊರಟದ್ದ ಅಂದ್ರೆ ನನ್ನದು ಸೂಚನೆ ಹೇಳುವುದು ಒಳ್ಳೆಯದು ಅಂತ. ಯಾರಲ್ಲಿ? ಅಯೋಧ್ಯೆಗೆ ಹೋಗಿ ಹರಿಶ್ಚಂದ್ರನ ತಮ್ಮ ಪ್ರಿಯ ಶಿಷ್ಯನ ಹತ್ರ
ದೇವಸಭೆಯಲ್ಲಿ ಕೌಶಿಕರು ಪ್ರತಿಜ್ಞಾಬದ್ಧರಾಗಿ ಹೊರಟಿದ್ದಾರೆ. ಹೌದೌದು. ಹಾಗಾದ್ರೆ ನಾನು ಏನೆಲ್ಲ ಬಂದೀತು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಪ್ರಸಂಗದಲ್ಲಿ, ಒಂದು ಹೇಳಿದ್ರೆ ಒಳ್ಳೇದು ಅಂತ. ಆ ವಿಷಯದಲ್ಲಿ ಒಂದು ವಿಶ್ವಾಸದಿಂದ ಹೇಳಬೇಕಾ ನಾನು? ಅವನಿಗೆ ಪೂರ್ವ ಸಿದ್ಧತೆ ಇಲ್ಲದೆ ಈಗ ಯಾರಲ್ಲಿ ಆದ್ರೂ ಪರೀಕ್ಷೆ ಎದುರಿಸುವ ಸಿದ್ಧಿ ಉಂಟು ಅವನಿಗೆ. ಅವನಿಗೆ ಪೂರ್ವ ಸಿದ್ಧತೆ ಬೇಡ. ಈಗ ಯಾರಾದ್ರೂ ಅಗ್ನಿಯಲ್ಲಿ ಉರಿ ಅಂತ ಹೇಳಲಿಕ್ಕೆ ಉಂಟ, ಮಂದಾರಗಿರಿಯನ್ನು ಚಲಿಸಬೇಡ ಅಂತ ಹೇಳಲಿಕ್ಕೆ ಉಂಟ? ಚಲಿಸಕೂಡದು, ಇದು ಉರಿಬೇಕು ಸ್ವಭಾವ ಅಲ್ವಾ? ಅದು ಉಳಿದೇ ಉಳಿಯುತ್ತದೆ. ಸೂರ್ಯನಲ್ಲಿ ಬೆಳಕು ಬೀರು ಅಂತ ಹೇಳಲಿಕ್ಕೆ ಉಂಟ? ಇಲ್ಲವಲ್ಲ. ಇವನಿಗೂ ಸತ್ಯ ಎನ್ನುವುದು ಸ್ವಭಾವ. ಎಲ್ಲಿಯವರೆಗೆ ನಿಮ್ಮ ಪರೀಕ್ಷೆ ಮುಗಿದು ಅವ ಸತ್ಯಸಂಧ ಅಂತ ನಿರ್ಣಯ ಆಗ್ತದೋ ಅಲ್ಲಿಯವರೆಗೆ ನಾನು ಅಯೋಧ್ಯೆಗೆ ಕಾಲಿಡುವುದಿಲ್ಲ. ಇವರು ಇಲ್ಲಿಗಿಲ್ಲ, ಅವರು ಅಲ್ಲಿಗಿಲ್ಲ, ನಾವು ಮಾತ್ರ ಇಲ್ಲೇ ಇರ್ತೇವೆ. ನಾನು ಎಲ್ಲಿಗೆ ಬರ್ತೇನೆ? ನಾನು ಅಯೋಧ್ಯೆಗೆ ಹೋಗ್ತೇನೆ. ಒಂದು ಅಯೋಧ್ಯೆಯದೊಂದು ನಿರ್ಣಯ ಆಗದಲ್ಲಿ ನಾನಂತೂ ಅಲ್ಲೇ